ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್, ಸಹ ಪ್ರಾಯೋಜಕರು ಫಾದರ್ ಮುಲ್ಲರ್ಸ್ ಚಾರಿಟೇಬಲ್ ಟ್ರಸ್ಟ್, ಎಸ್ಡಿಎಂ ಕಾಲೇಜು ಉಜಿರೆ, ವಿಕೆ ಫರ್ನಿಚರ್ ಅಂಡ್ ಎಲೆಕ್ಟ್ರಾನಿಕ್ಸ್. ಕರಾವಳಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ತಾರನಾಥ್ ಗಟ್ಟಿ ಕಾಪಿಕಾಡ್. ವೀಕ್ಷಕರೇ, ಈ ದಿವಸ ನಾವು ಕರಾವಳಿ ಜಾನಪದ ಜಾತ್ರೆ ಈ ವಿಚಾರವಾಗಿ ಮಾತಾಡ್ತಿದ್ದೇವೆ. ಇದು ಕರಾವಳಿ ಜಾನಪದ ಜಾತ್ರೆಯ ಸಂಭ್ರಮ. ಸೊ ಈ ಒಂದು ಸಂದರ್ಭದಲ್ಲಿ ನಾವು ನಮ್ಮ ಜೊತೆಗೆ 3 ಮಂದಿ ಗಣ್ಯ ಅತಿಥಿಗಳಿದ್ದಾರೆ. ಇದನ್ನು ಕರ್ನಾಟಕ ಜಾನಪದ ಪರಿಷತ್ ವತಿಯಿಂದ ಅದರ ಜಿಲ್ಲಾ ಘಟಕದವರು ಈ ಒಂದು ಕಾರ್ಯಕ್ರಮವನ್ನು ಭಾನುವಾರದಂದು ಆಯೋಜಿಸ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ನಾವು ಈ ಒಂದು ಮಾತುಕತೆಯನ್ನು ಆಯೋಜಿಸ್ತೇವೆ. ನೀವು ಇಲ್ಲಿ ವಿಡಿಯೋ ಟಿವಿ ಸ್ಕ್ರೀನ್ನಲ್ಲಿ ಬರ್ತಾ ಇರುವಂಥ ಒಂದು ಇದನ್ನು ನೋಡ್ಬೋದು. ಕರಾವಳಿ ಜಾನಪದ ಜಾತ್ರೆ ಕರ್ನಾಟಕ ಜಾನಪದ ಪರಿಷತ್ ಆಯೋಜಿಸ್ತಾ ಇರುವುದು. ಕರ್ನಾಟಕ ಜಾನಪದ ಪರಿಷತ್ತಿನ ದಕ್ಷಿಣ ಕನ್ನಡ ಜಿಲ್ಲಾ ಘಟಕವು ಈ ಒಂದು ಕಾರ್ಯಕ್ರಮವನ್ನು ಭಾನುವಾರದಂದು ಮಂಗಳೂರಿನ ಮಂಗಳೂರಿನ ಕುದುಮಲ್ ರಂಗರಾವ್ ಸ್ಮಾರಕ ಪುರಭವನದಲ್ಲಿ ಒಂದು ಕಾರ್ಯಕ್ರಮ ನಡೀತಾ ಉಂಟು. ಈ ಹಿನ್ನೆಲೆಯಲ್ಲಿ ಒಟ್ಟು ಈ ಕಾರ್ಯಕ್ರಮದಲ್ಲಿ ಏನೆಲ್ಲ ಇರುತ್ತೆ, ಏನು ಈ ಕಾರ್ಯಕ್ರಮದ ವಿಶೇಷಗಳು, ಯಾರು ಎಲ್ಲ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ, ಈ ಕಾರ್ಯಕ್ರಮದಲ್ಲಿ ಇರುವಂಥ ವೈವಿಧ್ಯಮಯ ಕಾರ್ಯಕ್ರಮಗಳೇನು, ಈ ವಿಚಾರವಾಗಿ ಮಾತನಾಡಲಿಕ್ಕೆ ನಮ್ಮ ಜೊತೆಗೆ ಜಾನಪದ ಪರಿಷತ್ತಿನ ದಕ್ಷಿಣ ಕನ್ನಡ ಜಿಲ್ಲಾ ಘಟಕದ ಮುಖಂಡರುಗಳಾಗಿರುವಂಥ ಮೋಹನ್ ದಾಸ್ ರೈ ಅವರಿದ್ದಾರೆ, ಅದೇ ರೀತಿ ಮೊಹಮ್ಮದ್ ಅಸ್ಗರ್ ಅವರಿದ್ದಾರೆ, ರಾಜೇಶ್ ಕೈಲಾರ್ಕ್ ಅವರಿದ್ದಾರೆ. ನಾನು 3ರನ್ನು ಕೂಡ ಪ್ರೀತಿಯಿಂದ ಸ್ವಾಗತ ಮಾಡ್ತಾ ಇದ್ದೇನೆ. ಎಸ್, ಮೋಹನ್ ದಾಸ್ ರೈ ಅವರು ವೃತ್ತಿಯಲ್ಲಿ ವಕೀಲರು, ಅವರ ವೃತ್ತಿಯಲ್ಲಿ ಸಮಾಜ ಸೇವಕರು, ಸಂಘಟಕರು, ತುಳು ಸಂಘಟನೆಗಳಿರ್ಬೋದು, ಕನ್ನಡ ಸಂಘಟನೆಗಳಿರ್ಬೋದು, ಜೊತೆಗೆ ಜಾನಪದ ಪರಿಷತ್ ಇರ್ಬೋದು, ಇದರಲ್ಲೆಲ್ಲ ತನ್ನನ್ನು ತೊಡಗಿಸಿಕೊಂಡಿರುವವರು. ಈ ಒಂದು ಜಾನಪದ ಪರಿಷತ್ತಿನ ದಕ್ಷಿಣ ಕನ್ನಡ ಘಟಕದ ಮಂಗಳೂರು ತಾಲೂಕು ಘಟಕದ ಅವರು ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಜೊತೆಗೆ ಅವರು ನಾನು ಬಹುಮುಖ್ಯವಾಗಿ ಉಲ್ಲೇಖ ಮಾಡಬೇಕಿದೆ ಅಂತ ಹೇಳಿದ್ರೆ ತುಳುವಿನ ಸಿನಿಮಾ ತಂತ್ರಜ್ಞರು ಮತ್ತು ಕಲಾವಿದರ ಒಕ್ಕೂಟದ ಕಾನೂನು ಸಲಹೆಗಾರರಾಗಿ ಕೂಡ ಕೆಲಸ ಮಾಡ್ತಾ ಇದ್ದಾರೆ. ಜೊತೆಗೆ ಅವರ ಊರಿನಲ್ಲಿ ವಿಟ್ಲದ ಪೆರುವಾಯಿಯಲ್ಲಿ ಸಾರ್ವಜನಿಕ ಗಣೇಶೋತ್ಸವ ಸಮಿತಿಯಲ್ಲಿ ಕೂಡ ಮುಂಚೂಣಿಯಲ್ಲಿರುವಂಥ ಯುವ ನಾಯಕರು, ಯುವ ವಕೀಲರು ಮತ್ತು ಬೇರೆ ಬೇರೆ ಸಂದರ್ಭದಲ್ಲಿ ಕಾನೂನಿನ ಬಗ್ಗೆ ಮಾಹಿತಿ, ಕಾನೂನಿನ ಬಗ್ಗೆ ಶಿಬಿರಗಳನ್ನು ಆಯೋಜಿಸ್ತಾ ಇರುವಂಥ ಒಬ್ಬ ಸಕ್ರಿಯ ಯುವ ವಕೀಲರು. ಜೊತೆಗೆ ಸಾಮಾಜಿಕ ಸಂಘಟನೆಯಲ್ಲಿ ಕೂಡ ತನ್ನನ್ನು ತೊಡಗಿಸಿಕೊಂಡಿರುವರು. ನಡುವೆ ಮಧ್ಯದಲ್ಲಿರುವವರು ರಾಜೇಶ್ ಕೈಲಾರ್ಕ್ ಅವರು. ರಾಜೇಶ್ ಅವರು ತುಳು ಮತ್ತು ಕನ್ನಡ ಸಿನಿಮಾ ನಟರು. ಒಬ್ಬ ಮುಖ್ಯವಾಗಿ ನಮ್ಮ ಕುಡ್ಲ ಇರ್ಬೋದು, ದೇವಿ ಬೈದತಿ ಇರ್ಬೋದು, ರಿಕ್ಕಿ ಇರ್ಬೋದು, ಉಪ್ಪಿಟ್ಟು ಮೊದಲಾದಂಥ ಸಿನಿಮಾಗಳಲ್ಲಿ ನಟಿಸಿರುವಂಥವರು. ಸಕ್ರಿಯವಾಗಿ ಈ ಒಂದು ಸಾಮಾಜಿಕ ಅಥವಾ ಸೇವೆ ಅಥವಾ ಸಾಮಾಜಿಕ ಚಟುವಟಿಕೆಯಲ್ಲಿ ತನ್ನನ್ನು ತೊಡಗಿಸಿಕೊಂಡಿರುವರು. ಇದೇ ಸಂದರ್ಭದಲ್ಲಿ ಅವರು ಈ ಒಂದು ಜಾನಪದ ಪರಿಷತ್ತಿನ ದಕ್ಷಿಣ ಕನ್ನಡ ಜಿಲ್ಲಾ ಘಟಕದ ಸಂಘಟನಾ ಕಾರ್ಯದರ್ಶಿಯಾಗಿ ಕೂಡ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಜೊತೆಗೆ ಕೊನೆಯಲ್ಲಿರುವವರು ಮೊಹಮ್ಮದ್ ಅಸ್ಗರ್ ಅವರು. ಮೊಹಮ್ಮದ್ ಅಸ್ಗರ್ ಅವರು ಕೂಡ ವಕೀಲರು, ಯುವ ವಕೀಲರು. ಜೊತೆಗೆ ಅವರು ಈ ಒಂದು ಜಾನಪದ ಪರಿಷತ್ತಿನ ಉಳ್ಳಾಳ ತಾಲೂಕು ಘಟಕದ ಸಂಚಾಲಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಮತ್ತು ಸಕ್ರಿಯವಾಗಿ ಸಿನಿಮಾ ಅಥವಾ ಟೆಲಿಫಿಲ್ಮ್ ಇದರಲ್ಲಿ ಕೂಡ ತನ್ನನ್ನು ತೊಡಗಿಸಿಕೊಂಡಿರುವಂಥ ಯುವ ವಕೀಲರು. ವೀಕ್ಷಕರೇ, ಇವತ್ತು ಈ ಒಂದು ಜನಪದ ಪರಿಷತ್ತಿನವರು ಆಯೋಜಿಸ್ತಾ ಇರುವಂಥ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬಹುಶಃ ಕೆಲವರಿಗೆ ಪ್ರಥಮವೇ ಇರಬಹುದು ಈ ರೀತಿಯ ಕಾರ್ಯಕ್ರಮ. ಈ ಒಂದು ಜಾನಪದ ಜಾತ್ರೆ ಸಂಭ್ರಮ ಅಂತ ನಾವು ಕರಾವಳಿ ಜಾನಪದ ಜಾತ್ರೆ ಅಂತ ಒಂದು ಕಾರ್ಯಕ್ರಮ ಆಯೋಜಿಸ್ತಿದ್ದಾರೆ. ಸೊ ಅದೊಂದು ನಿಜಕ್ಕೂ ಒಂದು ಸಂಭ್ರಮವೇ ಆಗಲಿಕ್ಕೆ ಇದೆ. ಈ ಸಂಭ್ರಮದ ಹಿನ್ನೆಲೆಯಲ್ಲಿ ನಾನು ಉಲ್ಲೇಖ ಮಾಡಲೇಬೇಕಾಗ್ತದೆ, ಇವರ ಈ ಒಂದು ಸಂಘಟನೆಯ ಜಿಲ್ಲಾ ಅಧ್ಯಕ್ಷರು ಪಮ್ಮಿ ಕೊಡಿಯಾಲ್ ಬೈಲ್ ಅವರ ನೇತೃತ್ವದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಭಾನುವಾರದಂದು ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರು ಕೇಂದ್ರದಲ್ಲಿ ಇರುವಂಥ ಕುದುಮಲ್ ರಂಗರಾವ್ ಪುರಭವನದಲ್ಲಿ ಈ ಒಂದು ಕಾರ್ಯಕ್ರಮ ನಡೆಯಲಿಕ್ಕಿದೆ. ಬೆಳಗ್ಗೆಯಿಂದ ಸಂಜೆ ತನಕ ನಡೆಯುವಂಥ ವೈವಿಧ್ಯಮಯ ಕಾರ್ಯಕ್ರಮ. ಎಸ್, ಇದು ವಕೀಲರೇ, ಈಗ ನಿಮ್ಮ ಈ ಒಂದು ಜಾನಪದ ಪರಿಷತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಿಮ್ಮ ಸಂಘಟನೆ ಯಾವ ರೀತಿ ಉಂಟು, ಏನೇನು ಮಾಡ್ತಾ ಇದ್ದೀರಿ? ಯಾಕಂದರೆ ನಾನು ಬಹುಮುಖ್ಯವಾಗಿ ಈ ಒಂದು ಜಾನಪದ ಜಾತ್ರೆ ವಿಚಾರದಲ್ಲಿ ಆಮೇಲೆ ನಾನು ನಿಮ್ಮನ್ನು ಮಾತಾಡಲಿಕ್ಕೆ ಬರ್ತೇನೆ. ನಿಮ್ಮ ಈ ಒಂದು ಜಾನಪದ ಪರಿಷತ್ತಿನ ಕಾರ್ಯ ವೈಖರಿಗಳು, ಕಾರ್ಯ ಚಟುವಟಿಕೆಗಳು ಏನು, ಯಾವ ರೀತಿ ನೀವು ಸಂಘಟನೆ ಮಾಡ್ತಾ ಇದ್ದೀರಿ ಮತ್ತು ಯಾವ ರೀತಿಯ ಕಾರ್ಯಕ್ರಮಗಳನ್ನೆಲ್ಲ ನೀವು ಮಾಡಿಕೊಂಡು ಬರ್ತಾ ಇದ್ದೀರಿ? ಮೊದಲಿಗೆ ನಮ್ಮ ವೀಕ್ಷಕರಿಗೆ ಒಂದು ನಾವು ಸ್ವಾಗತ ಹೇಳೋದು ನಮ್ಮ ಧರ್ಮ. ಎಸ್, ಅದೇ ರೀತಿ ದಿನಾಂಕ 28/2/2021 ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರು ಕೇಂದ್ರದಲ್ಲಿ ನಾವು ಒಂದು ಜಾನಪದ ಜಾತ್ರೆ ಅಂತ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದೇವೆ. ಇದರ ಮೂಲ ಉದ್ದೇಶ ಏನಂತ ಹೇಳಿದ್ರೆ, ಕಳೆದ 25 ವರ್ಷದ ನಂತರ, ಅಂದ್ರೆ ಕಳೆದ 20 ಏರಿಯಾ ಲಕ್ಷ್ಮೀನಾರಾಯಣ ಆಳೂರು ಅಧ್ಯಕ್ಷರಾಗಿರೋ ಸಮಯದಲ್ಲಿ ನಂತರ ಮೋಹನ್ ಆಳೂರು ವಿವಿಧ ರೀತಿಯಲ್ಲಿ ಮಾಡಿದ್ರು ಜಾನಪದ ಪ್ರೋಗ್ರಾಮ್ ಮಾಡಿದ್ರೆ. ಆದ್ರೆ ನಮ್ಮ ಏರಿಯಾದಲ್ಲಿ ಅಂದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯ ಈ ಮಂಗಳೂರು ಸೆಂಟರ್ ಇಟ್ಕೊಂಡು ನಾವೊಂದು ಜಾನಪದ ಕಾರ್ಯಕ್ರಮ ಯಾಕೆ ಇಟ್ಕೊಂಡಿದ್ದೇವೆ ಅಂತ ಹೇಳಿದ್ರೆ, ಸಾಧಾರಣ 25 ವರ್ಷದ ಈಚೆಗೆ ಒಂದು ಸಾಧಾರಣ 450ಕ್ಕಿಂತ ಕಲೆಗಳಿದೆ, ಜಾನಪದ ಕಲೆಗಳಿದೆ. ಅದನ್ನೆಲ್ಲ ನಾವೊಂದು ಹಿಂದೆ ಯಾವ ರೀತಿ ಇತ್ತು, ಮುಂದೆ ಯಾವ ರೀತಿ, ಈಗ ಯಾವ ರೀತಿ ನಡೀತಿದೆ, ಅದನ್ನೆಲ್ಲ ಒಂದು ಜನಗಳಿಗೆ ಒಂದು ತೋರಿಸುವ ಕ್ರಮ. ಮತ್ತೆ ಮುಂದಿನ ಜನಾಂಗಕ್ಕೆ ಒಂದು ಮಾದರಿ ಆಗಬೇಕು. ಅದಕ್ಕೆ ಬೇಕಾಗಿ
ಪಮ್ಮಿ ಕೊಡಿಯಲ್ಬೆಲ್ಲ ಅದು ರಾಷ್ಟ್ರೀಯ ರಾಜ್ಯ ಅಧ್ಯಕ್ಷರದ್ದು ಉದ್ದೇಶವಷ್ಟೇ. ನಮ್ಮ ಕಲೆಯನ್ನು, ನಮ್ಮ ಏನು ಜಾನಪದ ಏನುಂಟ ಅದನ್ನು ತೋರಿಸಲೇಬೇಕಾಗಿ ನಾವು ಈ ಕಾರ್ಯಕ್ರಮ ಮಾಡ್ತಿದ್ದೇವೆ. ಇದರಲ್ಲಿ ಕೇವಲ ನಾಟಕ ನಮ್ಮ ಏನು ಜಾನಪದ ಕಲೆ ಉಂಟ, ಭೂತ ಕೋಲ ಇರ್ಬೋದು, ಯಾವುದೆಲ್ಲ ಬರುತ್ತೆ ಅದೆಲ್ಲವನ್ನು ಇದೆಲ್ಲ ನಾವು ಹಮ್ಮಿಕೊಂಡಿದ್ದೇವೆ. ಇದರಲ್ಲಿ ಬರ್ತೇನೆ ನಾನು ನೇರವಾಗಿ ಕಾರ್ಯಕ್ರಮದ ವಿಚಾರಕ್ಕೆ ಬರ್ತೇನೆ. ನಾನೀಗ ಬಹುಮುಖ್ಯವಾಗಿ ನಿಮ್ಮ ಸಂಘಟನೆ ಜಿಲ್ಲೆಯಲ್ಲಿ ಯಾವ ರೀತಿ, ಇದಲ್ಲದೆ ಯಾವ ರೀತಿ ನಿಮ್ಮ ಅಸ್ತಿತ್ವಗಳನ್ನು ನೀವು ಮಾಡಿಕೊಂಡು ಬಂದಿದ್ದೀರಿ, ತಾಲೂಕು ಸಮಿತಿಗಳು ಅಥವಾ ಏನೇನು ಈ ಮೊದಲು ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಬಂದಿದ್ದೀರಿ, ಯಾವತ್ತಿನಿಂದ ಇಷ್ಟೊಂದು ನೀವು ಸಕ್ರಿಯವಾಗಿ ಈ ಒಂದು ಕರ್ನಾಟಕ ಜಾನಪದ ಪರಿಷತ್ತಿನ ಜಿಲ್ಲಾ ಘಟಕ ಸಕ್ರಿಯವಾಗಿ ಇದರಲ್ಲಿ ಏನಂತ ಹೇಳಿದ್ರೆ, ನಾವು ಜಿಲ್ಲಾ ಘಟಕ ಅಂತ ಹೇಳಿದ್ರೆ ಪಮ್ಮಿ ಕೊಡಿಯಲ್ಬೆಲ್ ನೇತೃತ್ವವನ್ನು ನಾವು ಮಾಡಿದ್ದೇವೆ ಜಿಲ್ಲಾ ಅಧ್ಯಕ್ಷರಾಗಿ. ಅದೇ ರೀತಿ 8 ತಾಲೂಕುಗಳು, ಮಂಗಳೂರು ಇರ್ಬೋದು, ದಕ್ಷಿಣ ಕನ್ನಡದಲ್ಲಿ 8 ತಾಲೂಕು ಅಂದ್ರೆ ಮಂಗಳೂರು, ಸುಳ್ಯ, ಪುತ್ತೂರು, ಉಳ್ಳಾಲ, ಕಡಬ ಮತ್ತೆ ಮುಲ್ಕಿ, ಈ 8 ತಾಲೂಕುಗಳಿಗೆ ಒಬ್ಬೊಬ್ಬರು ಅಧ್ಯಕ್ಷ ಮಾಡಿದ್ದೇವೆ. ಅವರ ಅಂಡರಲ್ಲಿ ನಾವು 11 ಜನರನ್ನು ಸದಸ್ಯರು ಮಾಡಿ ಅವರ ಆ ಏರಿಯಾದಲ್ಲಿ ಕಾರ್ಯಕ್ಷೇತ್ರವನ್ನು ಇಟ್ಕೊಂಡು ನಾವು ಈ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ. ಇವಾಗ ಎಲ್ಲ ಕಡೆಯಿಂದಲೂ ನಮ್ಗೆ ದಕ್ಷಿಣದ ತುದಿಯಿಂದ ಸಾಧಾರಣ ಘಟ್ಟ ತನಕ ಯಾವ ರೀತಿ ನಮ್ಮ ದಕ್ಷಿಣ ಕನ್ನಡ ಎಲ್ಲಿ ತನಕ ಇರುತ್ತೆ ಅದರೆಲ್ಲವರು ಬಂದು ನಮ್ಮಲ್ಲಿ ಇಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ. ಸೊ ನಾವು ಇದು ಹೆಚ್ಚು ಕಡಿಮೆ ಒಂದು 2 ತಿಂಗಳಿಂದ ಈ ರೀತಿ ಕೆಲಸ ಮಾಡ್ತಿದ್ದೀವಿ, ಸಿದ್ಧತೆ ಮಾಡಿದ್ದೇವೆ. ಇವಾಗಲೇ ಅದಕ್ಕೆ ಬೇಕಾದ ಸಿದ್ಧತೆ ಈಗ ಆಲ್ರೆಡಿ ಮಾಡಿಕೊಂಡು ನಮ್ಮ ಮೀಡಿಯಾದಲ್ಲಿ ಆಗಲಿ, ಪೇಪರ್ ಇದರಲ್ಲಿ ಬೇರೆ ಬೇರೆ ಇದರಲ್ಲಿ ನಾವು ಆಲ್ರೆಡಿ ಸಂದೇಶ ಕೊಟ್ಟಿದ್ದೇವೆ. ಜನಗಳಿಗೆ ಮುಟ್ಟುವ ಕಾರ್ಯಕ್ರಮವನ್ನು ನಾವು ಮಾಡಿದ್ದೇವೆ. ಇದು ರಾಜೇಶ್ ಅವರೇ, ನಿಮ್ಮ ಒಬ್ಬರು ಸಿನಿಮಾ ಕಲಾವಿದರಾಗಿ ಕೂಡ ನಿಮ್ಮ ಪ್ರಕಾರ ಜನಪದ ಜಾತ್ರೆ ಯಾವ ರೀತಿ ಇರಬೇಕು, ಯಾವ ರೀತಿ ಇದೆ ಅಂತ? ಮುಖ್ಯವಾಗಿ ಸರ್, ಇತ್ತೀಚಿನ ದಿನಗಳಂದರೆ ಕಳೆದ ಸಾಧಾರಣ ಒಂದು ಅಂತರದಲ್ಲಿ ಮಧ್ಯಂತರ ಒಂದು 25 ಸರ್ ಹೇಳಿದಾಗ 25-30 ವರ್ಷಗಳ ಅಂತರದಲ್ಲಿ ಈ ಜಾನಪದದ ಬಗ್ಗೆ ಯಾರಲ್ಲಿ ಒಂದರ ಅಲ್ಲಿ ತಟಸ್ಥವಾಗಿತ್ತು. ಈಗ ನಮ್ಮ ಜಿಲ್ಲಾಧ್ಯಕ್ಷ ಪಮ್ಮಿ ಕೊಡಿಯಲ್ಬೆಲ್ ಅವರ ಅಧ್ಯಕ್ಷತೆಯಲ್ಲಿ ಇದನ್ನೊಂದು ಕಾರ್ಯರೂಪಕ್ಕೆ ಬಂದು ಒಂದು ಜನರಿಗೆ ಎಲ್ಲರಿಗೆ ಈ ಜಾನಪದ ಇದು ಎಲ್ಲರಿಗೆ ಮುಟ್ಟಬೇಕು, ಮುಂದಿನ ಜನಾಂಗಕ್ಕೆ, ಮುಂದಿನ ಈ ಪೀಳಿಗೆಗೆ ಇದು ಜಾನಪದದ ಬಗ್ಗೆ ಮಾಹಿತಿ ಸಿಗಬೇಕು ಅನ್ನೋ ಉದ್ದೇಶದಿಂದ ಇದನ್ನೊಂದು ಈ ಸಲ ನಾವು ಪ್ರಥಮ ಹೆಜ್ಜೆಯಾಗಿ ಒಂಥರ ಹೇಳುವುದಾದ್ರೆ ಪ್ರಥಮ ಹೆಜ್ಜೆಯಲ್ಲಿ ಅದ್ದೂರಿತನದಿಂದ ಎಲ್ಲವನ್ನು ಈ ನಮ್ಮ ಜಾನಪದ ಲೋಕದ ವಿವಿಧ ರೀತಿಯ ಮಜಲುಗಳನ್ನು ತೋರಿಸಿಕೊಟ್ಟು ಅಂದರೆ ಈ ಮುಂದಿನ ಪ್ರಜೆಗಳಿಗೆ, ಮಕ್ಕಳಿಗೆ, ಎಲ್ಲರಿಗೆ ಒಂಥರ ನಮ್ಮ ಜಾನಪದದ ಬಗ್ಗೆ ಮನದಟ್ಟಾಗಬೇಕು, ಅವರದ್ರ ಬಗ್ಗೆ ತಿಳುವಳಿಕೆ ಪಡೆಯಬೇಕು ಎಂಬ ಉದ್ದೇಶದಿಂದ ಎಲ್ಲವನ್ನು ವಿಜೃಂಭಣೆಯಲ್ಲಿ ಮಾಡುವ ಒಂದು ಉದ್ದೇಶವನ್ನು ಮಾಡಿದ್ದೇವೆ ಸರ್. ಇದು ಅಸ್ಗರ್ ಅವರೇ, ಏನೆಲ್ಲ ಸ್ವರೂಪ, ಯಾವ ರೀತಿ ನಡೀಬೇಕು ಈ ಕಾರ್ಯಕ್ರಮ, ಏನೆಲ್ಲ ಸಿದ್ಧತೆಗಳು ನಡೆದಿದೆ ಅಂತ? ಕೊರೋನಾದ ನಂತರ ಮಂಗಳೂರು ಕೇಂದ್ರದಲ್ಲಿ ನಡೆಯುವಂತ ಅತ್ಯಂತ ಅದ್ದೂರಿ ಕಾರ್ಯಕ್ರಮ ಪಮ್ಮಿ ಕೊಡಿಯಲ್ಬೆಲ್ ಅಂತ ಹೇಳಿದ್ರೆ ಅಲ್ಲಿ ಅದ್ದೂರಿತನ ಇದ್ದೇ ಇರ್ತದೆ. ಅದು ತುಳು ಸತ ಚಲನಚಿತ್ರೋತ್ಸವದ ನೇತೃತ್ವವನ್ನು ಪಮ್ಮಿ ಕೊಡಿಯಲ್ಬೆಲ್ ವಹಿಸಿದ್ರು. ಅನಂತರ ಈಗ ಜಾನಪದ ಜಾತ್ರೆ ಅಂತ ಹೇಳಿದ್ರೆ ಯಾವ ರೀತಿ ಅಂತ ಇರ್ತದೆ, 8 ತಾಲೂಕುಗಳಿಗೂ ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಒಂದೊಂದು ತಂಡ ಅರ್ಧ ಗಂಟೆ, 45 ನಿಮಿಷ, 1 ಗಂಟೆ, ಈ ರೀತಿಯಾಗಿ ವಿಂಗಡಣೆ ಮಾಡಿ 8 ತಾಲೂಕುಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಇರ್ತದೆ. ಅದೇ ರೀತಿ ಅದ್ದೂರಿ ಮೆರವಣಿಗೆ ಇರ್ತದೆ. ನಮ್ಮ ನೆಹರು ಮೈದಾನದಿಂದ ಪುರಭವನ ತನಕ ಅದ್ದೂರಿ ಮೆರವಣಿಗೆ ಇರ್ತದೆ. ಮೆರವಣಿಗೆಯಲ್ಲಿ ವಿವಿಧ ತಂಡಗಳ ಟ್ಯಾಬ್ಲೋಗಳು ಇರ್ತದೆ. ಆ ಮೂಲಕ ನಮ್ಮ ಮೆರವಣಿಗೆ ಪ್ರಾರಂಭವಾಗಿ ಸಭಾ ಕಾರ್ಯಕ್ರಮ ಆದಮೇಲೆ ವಿಚಾರಗೋಷ್ಠಿ ಆದಮೇಲೆ ವಿವಿಧ ತಾಲೂಕು ಘಟಕದ ವತಿಯಿಂದ ಸಾಂಸ್ಕೃತಿಕ ಕಾರ್ಯಕ್ರಮ, ನಂತರ ಸಂಜೆವರೆಗೆ ಇರ್ತದೆ. ಸಂಜೆ ಸಮಾರೋಪ ಸಮಾರಂಭ ಇರ್ತದೆ. ಅದಕ್ಕಿಂತ ಮುಖ್ಯವಾಗಿ ಮಂಗಳೂರಿನ ಪುರಭವನದ ಪಾರ್ಕಿಂಗ್ ಪ್ರದೇಶದಲ್ಲಿ ಜಾನಪದ ಲೋಕ ಎಂಬ ಕುರಿತು ವಸ್ತು ಪ್ರದರ್ಶನವೂ ಇರುತ್ತದೆ. ಕೊರೋನಾದ ನಂತರದ ಇದೊಂದು ಅತ್ಯಂತ ಯಶಸ್ವಿ ಹಾಗೂ ಅದ್ದೂರಿ ಕಾರ್ಯಕ್ರಮ ಅಂತ ಹೇಳಲಿಕ್ಕೆ ನಾನು ಹೇಳ್ತಾ ಇದ್ದೇನೆ. ವೀಕ್ಷಕರೇ, ಇದು ಜಾನಪದ ಪರಿಷತ್ತು ಅಥವಾ ಜಾನಪದ ಲೋಕ ಅನ್ನು ನಾವು ಇಲ್ಲಿ ಈ ಸಂದರ್ಭದಲ್ಲಿ ನೆನಪಿಸಿಕೊಳ್ಬೇಕು. ಏನು ಬೆಂಗಳೂರಿನ ರಾಮನಗರದಲ್ಲಿ HL ನಾಗೇಗೌಡರು ಆರಂಭಿಸಿದಂಥ ಒಂದು ಜಾನಪದ ಲೋಕ ಇವತ್ತು ಕರ್ನಾಟಕದ ಸಮಗ್ರವಾದಂಥ ಒಂದು ಜಾನಪದ ಬದುಕನ್ನು ಪರಿಚಯಿಸ್ತಾ ಇರುವಂಥ ಒಂದು ಕ್ಷೇತ್ರ. ಅದು ಒಂದು ಕನ್ನಡ ಅಥವಾ ಕರ್ನಾಟಕದ ಈ ಒಂದು ಮಣ್ಣಿನಲ್ಲಿ ಇದ್ದಂಥ
ಜನಪದ ಅಥವಾ ಜಾನಪದ ಕಲಾ ಪ್ರಕಾರಗಳು ಯಾವುದು ಅವೆಲ್ಲವನ್ನು ಒಂದು ಸಾಂಕೇತಿಕವಾಗಿ ತೋರಿಸುವಂಥ ಮತ್ತು ಅದನ್ನು ಪ್ರದರ್ಶನಕ್ಕೆ ಮತ್ತು ಅದಕ್ಕೆ ಸಂಬಂಧಪಟ್ಟ ಮ್ಯೂಸಿಯಂ ಮತ್ತು ಅದಕ್ಕೆ ಸಂಬಂಧಪಟ್ಟ ಎಲ್ಲ ಕುರುಹುಗಳನ್ನು ದಾಖಲು ಮಾಡಿದಂಥ ಒಂದು ಕರ್ನಾಟಕದ ಏಕೈಕ ಒಂದು ಕ್ಷೇತ್ರ ಅಂತ ಹೇಳಿದ್ರೆ ಅದು ಜಾನಪದ ಲೋಕ. ಸೊ ಎಚ್ ಎಲ್ ನಾಗೇಗೌಡರು ಅವರ ಪ್ರೇರಣೆಯಿಂದ ಇಲ್ಲೇ DC ಆಗಿದ್ರು. ಹೌದು, ಅವರು ಮೊದಲು ವೃತ್ತಿಯಲ್ಲಿ ಜಿಲ್ಲಾಧಿಕಾರಿಗಳಾಗಿದ್ದರು ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಕೂಡ ಜಿಲ್ಲಾಧಿಕಾರಿ ಆಗಿದ್ದವರು. ಸೊ ಅವರ ಪ್ರೇರಣೆಯಿಂದ ಆರಂಭವಾದದ್ದು ಈ ಒಂದು ಕರ್ನಾಟಕ ಜಾನಪದ ಪರಿಷತ್. ಇವತ್ತು ಈಗ ನಮ್ಮ ವಕೀಲರುಗಳು ಅಥವಾ ಈ ಒಂದು ಜಾನಪದ ಪರಿಷತ್ತಿನ ಕಾರ್ಯಕರ್ತರು ಹೇಳಿದ ರೀತಿಯೇ ಇಡೀ ಕರ್ನಾಟಕದಲ್ಲಿ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಈ ಒಂದು ಜಾನಪದದ ಬಗ್ಗೆ ಜನಸಾಮಾನ್ಯರ ನಡುವೆ ಜೊತೆಗೆ ನಗರದ ಬದುಕಿನ ಜೊತೆಗೆ ನಗರದ ಜನರ ಜೊತೆಗೆ ನಮ್ಮ ಹಳೆ ಕಾಲದ ನಮ್ಮ ಗ್ರಾಮೀಣ ಭಾಗದ ಜನಪದ ಕಲೆ ಏನಿತ್ತು, ಸಂಸ್ಕೃತಿ ಏನಿತ್ತು, ಕಲಾ ಪ್ರಕಾರಗಳು ಏನಿತ್ತು ಅವೆಲ್ಲವನ್ನು ತೋರಿಸುವ ಸಲುವಾಗಿ ಈ ರೀತಿಯ ಒಂದು ಜಾನಪದ ಜಾತ್ರೆ, ಜಾನಪದ ಕಾರ್ಯಕ್ರಮಗಳನ್ನು ಈ ಜಾನಪದ ಪರಿಷತ್ ವತಿಯಿಂದ ಮಾಡಿಕೊಂಡು ಬರ್ತಾ ಇದ್ದಾರೆ. ಇದು ಮೋಹನ್ ದಾಸ್ ರೈ ಅವರೇ, ಈಗ ಸಾಮಾನ್ಯವಾಗಿ ಈಗ ಅಸ್ಗರ್ ಅವರು ಕೂಡ ಹೇಳಿದರು, ಕೊರೋನಾ ನಂತರ ಆಫ್ಟರ್ ಕೊರೋನಾ ಬಹುಶಃ ಒಂದು ಕ್ಷಣಕ್ಕೆ ನಮ್ಮ ಬದುಕು ಲೋಕ ಎಲ್ಲ ಒಂಥರ ಮುಚ್ಚಿದಾಗಿತ್ತು. ಈಗ ಅಸ್ಗರ್ ಅವರು ಹೇಳಿದ ಹಾಗೆ ಅದು ಮತ್ತೆ ತೆರೆದುಕೊಳ್ಳುವಂಥ ಒಂದು ಪ್ರಕ್ರಿಯೆ. ಸೊ ಇಂತಹ ಸಂದರ್ಭದಲ್ಲಿ ಈಗ ನೀವು ಸಾವಿರಾರು ಜನವನ್ನು ಸೇರಿಸುವಾಗ ಒಂದಷ್ಟು ಮುನ್ನೆಚ್ಚರಿಕೆ ವಹಿಸುವಂಥ ಒಂದು ಅವಶ್ಯಕತೆ ಕೂಡ ಇರುತ್ತೋ ಏನೋ. ಏನ್ ಮಾಡ್ತೀರಿ ಏನು ಈಗ ದೊಡ್ಡ ಮಟ್ಟದಲ್ಲಿ ಜನ ಸೇರುವಾಗ? ಕೊರೋನಾದ ಎಲ್ಲ ಏನು ಶಿಷ್ಟಾಚಾರ ಇದೆ ಅದನ್ನೆಲ್ಲ ಪಾಲಿಸಿಕೊಂಡೇ ಈ ಕಾರ್ಯಕ್ರಮವನ್ನು ನಾವು ಮುಂದುವರಿಸ್ತಾ ಇದ್ದೇವೆ. ಯಾವುದೇ ರೀತಿಯ ಅಡಚಣೆ ಆಗದಂತೆ ಕಾನೂನುಬದ್ಧವಾಗಿ ಯಾವುದೇ ರೀತಿಯಲ್ಲಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ಗಳು ಇದೆ ಅದನ್ನು ಪಾಲಿಸಿಕೊಂಡೇ ಈ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇರೋದು. ಈಗ ಈ ಕಾರ್ಯಕ್ರಮದಲ್ಲಿ ನಿಮ್ಮ ಅಂದರೆ ದಕ್ಷಿಣ ಕನ್ನಡ ಜಿಲ್ಲೆಯ ಅವರು ಮಾತ್ರ ಬರ್ತಾರಾ ಅಥವಾ ಈಗ ಉಡುಪಿ ಜಿಲ್ಲೆ ಅಥವಾ ಕಾಸರಗೋಡ್ನವರು? ಯಾಕಂತ ಹೇಳಿದ್ರೆ ತುಳು ಜನಪದ, ಈಗ ಜನಪದ ಅಂತ ಹೇಳುವಾಗ ನಾವು ಕರಾವಳಿಯಲ್ಲಿ ನಿಂತು ಮಾತನಾಡುವಾಗ ನಮ್ಮಲ್ಲಿ ಅನೇಕ ಸಾಮ್ಯತೆಗಳಿದ್ದಾವೆ. ಅದು ಕಾಸರಗೋಡ್ನವರಿಗೆ ಇರ್ಬೋದು ಅಥವಾ ನಮ್ಮ ಉಡುಪಿಯವರಿಗೆ ಇರ್ಬೋದು. ನಮ್ಮ ಬದುಕು, ನಮ್ಮ ಕಲೆ, ನಮ್ಮ ಪ್ರಕಾರಗಳು ಇಲ್ಲ. ಇಂಥ ಸಂದರ್ಭದಲ್ಲಿ ಹೇಗೆ ಮುಂದಸ್ರೆ? ಈಗ ಕೇಂದ್ರ ಅಂತ ಹೇಳಿದ್ರೆ ದಕ್ಷಿಣ ಕನ್ನಡ ಜಿಲ್ಲಾ ಪರಿಷತ್ ಆಯೋಜಿಸುವ ಕಾರ್ಯಕ್ರಮಕ್ಕೆ ಎಲ್ರಿಗೂ ಪರ್ಮಿಷನ್ ಬರ್ಬೋದು, ನಾವು ಎಲ್ಲರನ್ನು ಆಹ್ವಾನಿಸಿದ್ದೇವೆ, ಬರ್ಬೋದು. ಆದ್ರೆ ವಿಶೇಷವಾಗಿ ನಮ್ಮ ಈ 8 ತಾಲೂಕಿನವರಿಗೆ ವಿಶೇಷವಾಗಿ ನಾವು ಅವರಿಗೆ ಫಸ್ಟ್ ಕಾರ್ಯಕ್ರಮ ಮಾಡ್ತೇವೆ. ಆ ಕಾರ್ಯಕ್ರಮ ಕೊಡುವವರು ತಾಲೂಕಿನವರು ವಿಶೇಷವಾಗಿ ಅವ್ರಿಗೆ ಕೊಡ್ಬೇಕಂತ ಹೇಳಿದ್ರೆ ನಮಗೀಗ ನಮ್ಮ ಅನುಮತಿ ಪ್ರಕಾರ ಏನಂತ ಹೇಳಿದ್ರೆ ಈ 8 ತಾಲೂಕಿನವರು ಮತ್ತು ಈ ಜಿಲ್ಲಾ ಕೇಂದ್ರ ಪರಿಷತ್ ಉಂಟು, ಅದರ ಅಂಡರ್ಲಿ ಏನ್ ಮಾಡ್ತಾ ಇರೋದು. ಸೊ ವೆಲ್ಕಮ್, ಎಲ್ರಿಗೂ ವೆಲ್ಕಮ್ ಇದೆ. ಪ್ರೇಕ್ಷಕರಾಗಿ, ವೀಕ್ಷಕರಾಗಿ ಎಲ್ಲರೂ ಬರ್ಬೋದು, ಖಂಡಿತ ಬರ್ಬೋದು. ಯಾಕಂದ್ರೆ ಅದ್ರ ಬಗ್ಗೆ ಮಾಹಿತಿ ತಗೊಳ್ಳಿಕ್ಕೂ ಬರ್ಬೋದು. ಯಾಕಂದ್ರೆ ಏನು ನಮ್ಮ ಹೊರಗಡೆ ಯಾವುದು ಜಾನಪದ ವಸ್ತು ಪ್ರದರ್ಶನ ಇದೆ. ಆವಾಗ ಈ 150 ವರ್ಷ ಹಿಂದಿನದ್ದು ಏನಿದೆ, 100 ವರ್ಷ ಹಿಂದಿನದ್ದು ಈಗಿದ್ದು ಏನಿದೆ, ಮತ್ತೆ ಅದೇ ರೀತಿ ವಿಶೇಷ ಅಂದ್ರೆ ನಮ್ದು ಇದರಲ್ಲಿ ಒಂದು ವಿಚಾರ ಸಂಕಿರಣ, ಅದೊಂದು ಸ್ಪೆಷಲ್ ಆಗಿ ಇಟ್ಕೊಂಡಿದ್ದೇವೆ. ಅದು ವಿಚಾರ ಅಂತ ಹೇಳಿದ್ರೆ ಹಳೆಯ ತಲೆಮಾರುಗಳಿಂದ ಹಿಡಿದು ಈಗಿನ ವೈಚಾರಿಕತೆ ಮತ್ತು ಯಾವ ರೀತಿ ಉಂಟು. ಮೊದಲು ಜಾನಪದ ಯಾವ ರೀತಿ ಇತ್ತು, ಈಗಿನ ಪರಿಸ್ಥಿತಿ ಉಂಟು, ಇನ್ನು ಮುಂದೆ ಯಾವ ರೀತಿ ಇರ್ಬೋದು. ಜಾನಪದ ಅಂದು, ಇಂದು, ನಾಳೆ ಅಂತ ಹೇಳಿದ್ರು. ಅದೊಂದು ವಿಶೇಷ ಕಾರ್ಯಕ್ರಮ ಇದೆ. ಅದು 1 ಗಂಟೆಯ ಚರ್ಚಾ ವಿಚಾರ ಸಂಕಿರಣ. ಇದಕ್ಕೆ ಒಂದು ವಿಶೇಷ ಆಹ್ವಾನಿತರಾಗಿ ರಾಜ್ಯೋತ್ಸವ ಪ್ರಶಸ್ತಿ ವಿಜೇತರು ಡಾಕ್ಟರ್ ಬನ್ನಂಜೆ ಬಾಬು ಅವರು, ಮತ್ತೆ ಕೆ ಪೇಜ್ ಅವರು, ಮತ್ತೆ ಯೋಗೀಶ್ ನಮ್ಮ ವಿಭಾಗಾಧಿಕಾರಿ ಹೌದೌದು. ಇವರು ವಿಶೇಷವಾಗಿ ಬಂದು ಇದ್ರ ಬಗ್ಗೆ ಅನುಭವಿಗಳು ಇವರನ್ನು ಅಂತ ಹೇಳಿ ಇವ್ರಿಗೆ ಗೊತ್ತಿರುತ್ತೆ. ಈಗ ಜನಸಾಮಾನ್ಯರಲ್ಲಿ ಯಾವ ರೀತಿ ವ್ಯವಹಾರ ಮಾಡ್ಬೋದು, ಜಾನಪದ ಅಂತ ಹೇಳಿದ್ರೆ ಆ ಜನರಿಗೆ ಮುಟ್ಟುವಂತ ಯಾವ ರೀತಿ ಮಾಡ್ಬೋದು ಅಂತ ಹೇಳಿ ಮಾಡ್ಲಿಕ್ಕೆ ನಾವು ಅವರನ್ನು ಕರೆಸಿದ್ದೇವೆ. ನಂತರ ವಿಶೇಷ ಮತ್ತೊಂದು ನಮ್ಮ ತುಳುನಾಡು ವೈಭವ ಅಂತ ಹೇಳಿ ನಮ್ಮ ಮುಲ್ಕಿ ಸುವರ್ಣ ಆಡ್ಸನವರದ್ದು, ಅದೊಂದು ವಿಶೇಷ. ಅಂದ್ರೆ ಆಗೋಲಿ ಮಂಜನ್ನ ಹಿಡಿದು ತುಳುನಾಡು ವೈಭವದ ಈ ಭೂತ ಕೋಲದು ಕಂಬಳಂದ ಹಿಡಿದು ಯಾವ್ದೆಲ್ಲ ಉಂಟು ನಮ್ಮ ಜಾನಪದ ಡಿಸ್ಪ್ಲೇ ಇಡೀ ಒಂದು ಅದನ್ನು ವೇದಿಕೆಯಲ್ಲಿ ಜನಪದ ಲೋಕವನ್ನು ಸೃಷ್ಟಿ ಮಾಡ್ತಾರೆ. ಈಗ ನಾವೊಂದು ಸಣ್ಣ ಬ್ರೇಕ್ ತಗೊಳ್ಳೋ, ಬ್ರೇಕ್ ನಂತರ ನಾನು ಈ ಒಂದು ಜಾನಪದ ಜಾತ್ರೆಯ ಸಂಭ್ರಮದ ಮಾತುಕತೆಯನ್ನು ಮತ್ತೆ ಮುಂದುವರಿಸ್ತೇನೆ. ಈಗ ಒಂದು ಸಣ್ಣ ಬ್ರೇಕ್. ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್, ಸಹ ಪ್ರಾಯೋಜಕರು ಫಾದರ್ ಮುಲ್ಲಸ್ ಚಾರಿಟೇಬಲ್ ಟ್ರಸ್ಟ್, SDM ಕಾಲೇಜು ಉಜಿರೆ, VK ಫರ್ನಿಚರ್ ಅಂಡ್ ಎಲೆಕ್ಟ್ರಾನಿಕ್ಸ್.
ಎಸ್, ಕರಾವಳಿ ಜಾನಪದ ಜಾತ್ರೆ, ಕರಾವಳಿ ಜಾನಪದ ಜಾತ್ರೆಯ ಸಂಭ್ರಮ, ಈ ವಿಚಾರವಾಗಿ ನಾವು ಈ ಸಂದರ್ಭದಲ್ಲಿ ಮಾತಾಡ್ತಿದ್ದೇವೆ. ನೀವೀಗಾಗಲೇ ಇಲ್ಲಿ ಟಿವಿಯ ಪರದೆಯಲ್ಲಿ ಈ ಒಂದು ಜಾತ್ರೆಗೆ ಸಂಬಂಧಪಟ್ಟ ಒಂದು ಪೋಸ್ಟರ್ ನೋಡ್ತಾ ಇರ್ಬೋದು. ಇದು ಕರ್ನಾಟಕ ಜಾನಪದ ಪರಿಷತ್ ದಕ್ಷಿಣ ಕನ್ನಡ ಜಿಲ್ಲಾ ಘಟಕವು ಆಯೋಜಿಸ್ತಾ ಇರುವಂಥ ಕರಾವಳಿ ಜಾನಪದ ಜಾತ್ರೆ. ಇದು ಭಾನುವಾರದಂದು ಮಂಗಳೂರಿನ ಕುದುಮಲ್ ರಂಗರಾವ್ ಪುರಭವನದಲ್ಲಿ ನಡೆಯಲಿಕ್ಕೆ ಇರುವಂಥ ಕಾರ್ಯಕ್ರಮ. ದಿನಪೂರ್ತಿ ಬೆಳಿಗ್ಗೆಯಿಂದ ಸಂಜೆ ತನಕ ಕರಾವಳಿ ಜಾನಪದ ಜಾತ್ರೆ ನಡೀಲಿಕ್ಕೆ ಇದೆ. ಸೊ ಈ ಸಂದರ್ಭದಲ್ಲಿ ನಾವು ಮಾತುಕತೆ ನಡೆಸ್ತಾ ಇದ್ದೇವೆ. ಕರಾವಳಿ ಜಾನಪದ ಜಾತ್ರೆಯ ಸ್ವರೂಪ, ಒಟ್ಟು ಸಂಭ್ರಮ ಯಾವ ರೀತಿ ಇರುತ್ತೆ ಅನ್ನೋ ಬಗ್ಗೆ ನಾವು ಮಾತಾಡ್ತಿದ್ದೇವೆ. ಈ ಸಂದರ್ಭದಲ್ಲಿ ನಮ್ಮ ಜೊತೆಗೆ ಜಾನಪದ ಪರಿಷತ್ತಿನ ಮಂಗಳೂರು ತಾಲೂಕು ಘಟಕದ ಅಧ್ಯಕ್ಷರಾಗಿರುವಂಥ ಮತ್ತು ವಕೀಲರು ಆಗಿರುವಂಥ ಮೋಹನ್ದಾಸ್ ರೈ ಅವರು ನಮ್ಮ ಜೊತೆಗೆ ಭಾಗಿಗಳಾಗಿದ್ದಾರೆ. ಜೊತೆಗೆ ಈ ಒಂದು ಪರಿಷತ್ತಿನ ದಕ್ಷಿಣ ಕನ್ನಡ ಜಿಲ್ಲಾ ಘಟಕದ ಸಂಘಟನಾ ಕಾರ್ಯದರ್ಶಿಗಳು ಆಗಿರುವಂಥ ರಾಜೇಶ್ ಸ್ಕೈಲಾರ್ಕ್ ಅವರು ನಮ್ಮ ಜೊತೆಗಿದ್ದಾರೆ, ಮತ್ತು ಈ ಒಂದು ಘಟಕದ ಉಳ್ಳಾಲ ಘಟಕದ ಸಂಘಟನಾ ಕಾರ್ಯದರ್ಶಿಗಳಾಗಿರುವಂಥ ಮತ್ತು ವಕೀಲರು ಆಗಿರುವಂಥ ಮೊಹಮ್ಮದ್ ಅಸ್ಗರ್ ಅವರು ನಮ್ಮ ಜೊತೆಗಿದ್ದಾರೆ. ಸೊ ನಾನು ಮೂರು ಮಂದಿ ಹತ್ರ ಕೂಡ ಮಾತನಾಡುವ ಸಂದರ್ಭದಲ್ಲಿ ಈಗಾಗಲೇ ಈ ಒಂದು ಕಾರ್ಯಕ್ರಮ ಅಂದರೆ ಒಟ್ಟು ಈ ಒಂದು ಜಾನಪದ ಪರಿಷತ್ ದಕ್ಷಿಣ ಕನ್ನಡ ಜಿಲ್ಲಾ ಘಟಕ ಅಂದರೆ ಪಮ್ಮಿ ಕುಡಿಯಾಲ್ ಅವರು ಈ ಒಂದು ಘಟಕದ ದಕ್ಷಿಣ ಕನ್ನಡ ಜಿಲ್ಲಾ ಘಟಕದ ಅಧ್ಯಕ್ಷರಾಗಿದ್ದಾರೆ. ಒಟ್ಟು ಇವರೆಲ್ಲ ಸೇರಿಕೊಂಡು ಮಾಡ್ತಾ ಇರುವಂಥ ಈ ಒಂದು ಜಾನಪದ ಜಾತ್ರೆ ಯಾವ ಸ್ವರೂಪದಲ್ಲಿರುತ್ತೆ ಅನ್ನೋದನ್ನು ನಾವು ಮಾತಾಡ್ತಿದ್ದೆವು. ಸೊ ಮಾತನಾಡುವ ಸಂದರ್ಭದಲ್ಲಿ ಎಲ್ಲರೂ ಹೇಳಿದರು, ಇದು ಆಫ್ಟರ್ ಕೊರೋನಾ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಡೀತಾ ಇರುವಂಥ ಒಂದು ಅತ್ಯಂತ ಮಹತ್ವದ ಮತ್ತು ಅತ್ಯಂತ ಸಂಭ್ರಮದ ಕಾರ್ಯಕ್ರಮ ಅಂತ. ಎಸ್, ಇದು ಮೋಹನ್ದಾಸ್ ರೈ ಅವರೇ, ಈಗ ನಿಮ್ಮ ಈ ಒಂದು ಕಾರ್ಯಕ್ರಮದ ನೀವು ಹೇಳಿದ್ರಿ ಬೇರೆ ಬೇರೆ ಗೋಷ್ಠಿಗಳನ್ನೆಲ್ಲ ನಾವು ಆಯೋಜಿಸಿದ್ದೇವೆ, ಮತ್ತು ಹೇಳಿದರೆ ಒಟ್ಟು ಒಂದು ಜಾನಪದ ಅಂದರೆ ಅದು ಜಾನಪದ ಈ ಹಿಂದೆ ಯಾವ ರೀತಿ ಇತ್ತು, ಈಗ ಏನುಂಟು, ಮುಂದೆ ಏನಿರುತ್ತೆ ಅನ್ನೋ ಬಗ್ಗೆ ನಿಮ್ಮ ಪ್ರಧಾನ ಗೋಷ್ಠಿ ಇದೆ. ಅದಲ್ಲದೆ ಒಟ್ಟು ಒಂದು ನಮ್ಮ ಜಾನಪದ ಬದುಕನ್ನು ತೋರಿಸುವಂಥ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಕೂಡ ಇದೆ. ಅದಲ್ಲದೆ ಬೇರೆ ಏನೇನು ಕಾರ್ಯಕ್ರಮಗಳು, ಯಾವ್ಯಾವ ಕಾರ್ಯಕ್ರಮಗಳು, ಯಾರ್ಯಾರು ಕಾರ್ಯಕ್ರಮಗಳು ನಡೆಸಿಕೊಡ್ತಾರೆ ಅದು ಮೋಹನ್ದಾಸ್ ರೈ ಅವರೇ? ಈ ಜಾನಪದ ಜಾತ್ರೆ ಅಂತ ಹೇಳಿದ್ರೆ ಮೊದಲಾಗಿ ಹೇಳೋದಷ್ಟೇ, ಜಾನಪದ ಅಂತ ಹೇಳಿದ್ರೆ ಜನರಿಗೋಸ್ಕರ. ಅದೇ ಯಾವ ಕಾಲದಿಂದ ಬಂತ, ಪಾಡ್ದನದಿಂದ ಹಿಡಿದು ನಂತರ ಇವಾಗ ಭೂತಕೋರದಲ್ಲಿ ಮಾತ್ರ ಕೇಳ್ಬೋದು ಅಷ್ಟೇ ಪಾಡ್ದನ ಅಂತ ಹೇಳಿ. ಸೊ ನಾವು ಇದನ್ನೆಲ್ಲ ಒಟ್ಟು ಸೇರಿಸಿ ನಮಗೊಂದು ಕಾರ್ಯಕ್ರಮ ಮಾಡಬೇಕಿದ್ರೆ ಜಾನಪದ ಪರಿಷತ್ತಿನ ಅಂಡರಲ್ಲಿ ಈಗ ಕನ್ನಡ ಜಾತ್ರೆ ಅಂತ ಮಾಡ್ತೇವೆ, ಜಾನಪದ ಜಾತ್ರೆ ಮಾಡ್ತೇವೆ. ಮೊದಲಿಗೆ ಬೆಳಗ್ಗೆ ನಾವು 8:00 ನೆಹರು ಮೈದಾನದಿಂದ ಅದು ಇನಾಗ್ರೇಷನ್ ಕಾರ್ಯಕ್ರಮ ಮಾಡ್ತೇವೆ, ಅಂದ್ರೆ ಮೆರವಣಿಗೆ. ಆ ಮೆರವಣಿಗೆಯಲ್ಲಿ ನಮ್ಮ ರಾಜ್ಯಾಧ್ಯಕ್ಷರು ಬರ್ತಾರೆ, ಕನ್ನಡ ಜಾನಪದ ಪರಿಷತ್ನ ಅಧ್ಯಕ್ಷರು ರಾಜ್ಯಾಧ್ಯಕ್ಷರು ಬರ್ತಾರೆ. ಅದೇ ರೀತಿ ವಿಶೇಷ ಅತಿಥಿಗಳು, ಗಣ್ಯ ಅತಿಥಿಗಳೆಲ್ಲ ಬರ್ತಾರೆ. ಆ ಬರ್ತಾ ಇರೋ ಸಂದರ್ಭದಲ್ಲಿ ನಮ್ಮ ಜಾನಪದವನ್ನು ರೆಪ್ರೆಸೆಂಟ್ ಮಾಡುವಂಥದ್ದು ಯಾವ್ದಾವ್ದು ಕಲಾ ಪ್ರಕಾರಗಳು ಅದೆಲ್ಲ ಇರುತ್ತೆ. ನಂತರ ವಿವಿಧ ವಿನೋದಾವಳಿಗಳು ನಿಡ್ಕೊಂಡು ಅಲ್ಲಿಂದ ನಾವು ಪುರವತನ ಬರ್ತೇವೆ. ಬರುವಾಗ ಅದರ ಕಾರ್ಯಕ್ರಮ ಉದ್ಘಾಟನೆಯನ್ನೇ ನಮ್ಮ ಅಧ್ಯಕ್ಷರು ಮಾಡ್ತಾರೆ. ಅವರು ಯಾಕಂದ್ರೆ ಅವರು ಇದೇ ಪರಿಸರದಲ್ಲಿ ನೋಡಿದವರು, ಅದೇ ರೀತಿ ಅವರು ಅಲ್ಲಿ ಬೆಂಗಳೂರು ರಾಮನಗರದಲ್ಲಿ ಇಂತಹ ಕಾರ್ಯಕ್ರಮ ತುಂಬಾ ಆಯೋಜಿಸಿದವರು, ಇಡೀ ದಕ್ಷಿಣ ಕನ್ನಡ ಬಿಡಿ ಇಡೀ ಕರ್ನಾಟಕದಾದ್ಯಂತ ಸಂಚರಿಸಿದವರು. ಯಾವ್ಯಾವ ಕಲೆಗಳನ್ನು ನೋಡಿದಾರ ಅದನ್ನೆಲ್ಲ ಅವರಿಗೆ ಅಭಿವ್ಯಕ್ತಪಡಿಸಲಿಕ್ಕೆ ನಮಗೊಂದು ಇದೊಂದು ಅವಕಾಶ. ಸೊ ಇದು ಮೂಲ ನಮ್ಗೆ ಅಂತ ಹೇಳಿದ್ರೆ ಈಗಿನ ಜನರೇಷನ್ ಗೊತ್ತಾಗಬೇಕು, ಜಾನಪದ ಅಂತೇಳಿ ಮಂಗಳೂರಿನ ದಕ್ಷಿಣ ಕನ್ನಡದಲ್ಲಿ ಏನೇನು ಜಾನಪದ ಕಲೆಗಳಿದ್ದೇವೆ ಅದನ್ನು ಹೊರಸೂಸಲಿಕ್ಕೆ ಒಂದು ಅವಕಾಶ. ಅದೇ ರೀತಿ ಇದಕ್ಕೆ ಬೇಕಾಗಿ ನಾವು ಕಾರ್ಯಕ್ರಮ ಮಾಡ್ತಾ ಇದ್ದೇವೆ. ಇದರ ರೂಪುರೇಷೆ ಅಂತ ಹೇಳಿದ್ರೆ ಬೆಳಗ್ಗೆ ನಾವು 8:00 ಕಾರ್ಯಕ್ರಮ ಸ್ಟಾರ್ಟ್ ಆದ್ರೂ ಸಾಧಾರಣ ಹೆಚ್ಚು ಕಡಿಮೆ ಒಂದು ರಾತ್ರಿ 9-10 ಗಂಟೆ ತನಕ ಆಗ್ಬಹುದು. ದಿನಪೂರ್ತಿ ಸಂಭ್ರಮ ಅಂದ್ರೆ ಇದೊಂದು ವಿಶೇಷ ಕಾರ್ಯಕ್ರಮ. ಅಂದ್ರೆ ಅದ್ದೂರಿಯಾಗಿ ಮತ್ತೊಂದು ವಿಚಾರವಾಗಿ ಅಂತ ಹೇಳಿದ್ರೆ ಕಳೆದ 25 ವರ್ಷಗಳಿಂದ ಬೇರೆ ಕಾರ್ಯಕ್ರಮ, ವಿಶ್ವ ತುಳು ಸಮ್ಮೇಳನ ಆಗಿರ್ಬೋದು, ಬೇರೆ ಬೇರೆ ಕಾರ್ಯಕ್ರಮ ಆಗಿರ್ಬೋದು, ಆದ್ರೆ ಜಾನಪದ ಉತ್ಸವ ಅಂತ ಹೇಳಿದ್ರೆ ಇದು ಫಸ್ಟ್ ಟೈಮ್. ಯಾವುದೇ ರೀತಿಯಲ್ಲಿ ಇವತ್ತಿನ ತನಕ ಈ ಮಂಗಳೂರಲ್ಲಿ ಆಗ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಆಗಿಲ್ಲ, ಜಾನಪದ ಜಾತ್ರೆ ಯಾವತ್ತೂ ನಡೆದಿಲ್ಲ. ಸೊ ಅಂತ ಒಂದು ವಿಭಿನ್ನ ರೀತಿಯಲ್ಲಿ ವಿಶಿಷ್ಟವಾಗಿ ದೊಡ್ಡ ಮಟ್ಟದಲ್ಲಿ ನಡೀಲಿಕ್ಕೆ ಉಂಟಂತ. ಇದು ರಾಜೇಶ್ ಸ್ಕೈಲಾರ್ಕ್ ಅವರೇ, ಸ್ಕೈಲಾರ್ಕ್ ನಿಮ್ಮ ಹೆಸರು ಸ್ಕೈಲಾರ್ಕ್ ಏನದು? ಸ್ಕೈಲಾರ್ಕ್ ಅಂದ್ರೆ ಅದು ನನ್ನ ಮುಂದಿನ ಅಂದ್ರೆ ಓಲ್ಡನ್ ಡೇಸ್, ಆಗ ಅದು ನನ್ನ ಬಿಸ್ನೆಸ್ ವೃತ್ತಿಗೆ ಒಂದು ಭಾಗ. ಸ್ಕೈಲಾರ್ಕ್ ನನ್ನ ಸಂಸ್ಥೆ ಹೆಸರು. ಅದು ಮುಂದಕ್ಕೆ ಹೋಗ್ತಾ ಈ ನಾನು ನನ್ನ ನಟನೆಗೆ ಆಗಲಿ ನನ್ನ ಹೆಸರೊಂದಿಗೆ ಅದು ಸ್ಕೈಲಾರ್ಕ್ ಜೋಡಣೆ ಆಯಿತು. ಕೊನೆಗೆ ಈಗ ಅದು ನನ್ನ ಹೆಸರು ಹೇಳಲ್ಲ, ಡೈರೆಕ್ಟ್ ಸ್ಕೈಲಾರ್ಕ್ ಬಂದಿದ್ದಾರೆ ಅವರು, ಹಾಗೆ ಒಂಥರ ಹಾಗೆ ಅದೊಂದು ಸೇರ್ಕೊಂಡಿದೆ ಸರ್. ಅದು ಈಗ ನನಗೆ ಸ್ಕೈಲಾರ್ಕ್ ಎಂಬುದು ನನಗೆ ಒಂದು ಹೆಮ್ಮೆ. ಇವಾಗ ಈಗ ಈ ಒಂದು ಜನಪದ ಜಾತ್ರೆಯ ಸಂದರ್ಭದಲ್ಲಿ ನಿಮ್ಮ ಅಭಿಪ್ರಾಯ, ಅನಿಸಿಕೆಗಳು
ಏನು ಈ ಒಂದು ಜಾತ್ರೆ ಅಥವಾ ಈ ಒಂದು ಉತ್ಸವ ಅಥವಾ ಈ ಒಂದು ಕಾರ್ಯಕ್ರಮದ ಮಹತ್ವದ ಬಗ್ಗೆ ಏನು ಏನು ಹೇಳಲಿಕ್ಕೆ ನೀವು ಇಷ್ಟಪಡ್ತೀರಿ? ಅದೇ ಸರ್, ಅದು ಈಗ ನಮ್ಮ ಇವರೆಲ್ಲ ಹೇಳಿದಾಗೆ ಮತ್ತು ಆ್ಯಕ್ಚುಲಿ ನಮ್ಮ ರಾಜ್ಯಾಧ್ಯಕ್ಷರ ಒಂದು ಚಿಂತನೆ ಕೂಡ ಹಾಗೆ. ಅಂದರೆ ಎಲ್ಲ ಜಿಲ್ಲೆಗಳು ಒಂದೊಂದು ಅವರವರ ಜಿಲ್ಲೆಯಲ್ಲಿ ನಡೆಯುವಂಥ ಜಾನಪದ ವಿಭಾಗಗಳನ್ನು ಕಲಾ ಪ್ರಕಾರಗಳನ್ನು ಪ್ರದರ್ಶಿಸಿ ಅದರಲ್ಲಿ ಒಂದು ಮುಂದಿನ ಇದಕ್ಕೆ ಅದನ್ನು ಉಳಿಸಿಕೊಂಡು ಬೆಳೆಸ್ಕೊಂಡು ಹೋಗ್ಬೇಕಂತ. ಇಲ್ಲದ್ರೆ ಅದು ಹಾಗೇ ಇದ್ರೆ ಮುಂದಿನ ಮಕ್ಕಳಿಗೆ ಆಗಲಿ ಅದು ಅವರು ಟಿವಿಯಲ್ಲಿ ಅಷ್ಟೇ ನೋಡಿಕೊಂಡು ಇದು ಮೊದಲು ನಮ್ಮ ಊರಲ್ಲೇ ಇತ್ತಂತೆ ಅಂತ ಜಾನಪದ ಅಂದ್ರೆ ಏನದು ಏನಾಗಿತ್ತು ನೀವು ನೋಡಿದ್ದೀರಾ ಅಪ್ಪ ಅಮ್ಮ ಅಂತ ಕೇಳುವ ಸಂದರ್ಭ ಬರ್ತದೆ. ಹಾಗೆ ಆ ಥರ ಒಂದು ಮಾಡಿದ್ದೇವೆ ಸರ್. ಮತ್ತೆ ಈಗ ಪ್ರಥಮವಾಗಿ ಈಗ ನಮ್ಮ ಈ ಕಾರ್ಯಕ್ರಮದಲ್ಲಿ ಅದನ್ನು ಒಂದು ಅದ್ದೂರಿಯಲ್ಲಿ ಪ್ರದರ್ಶನ ಮಾಡಿ ಜನರಿಗೆ ಮುಟ್ಟಿಸಿ ನಂತರದ ದಿನಗಳಲ್ಲಿ ಎಲ್ಲ ತಾಲೂಕು ಘಟಕಗಳಿಗೆ ನಾವು ಒಂದು ರೀಚ್ ಅಂದ್ರೆ ತಾಲೂಕು ಘಟಕಗಳಿಗೆ ಅವರದ್ದು ಸಪರೇಟ್ ಆಗಿ ಒಂದು ಅವರವರ ತಾಲೂಕು ಮಟ್ಟದಲ್ಲಿ ಕಾರ್ಯಕ್ರಮ ಆಯೋಜಿಸಿ ಅಲ್ಲಿ ಇದರ ಪ್ರಕಾರವಾಗಿ ಎಲ್ಲವನ್ನು ಆ ತಾಲೂಕುಗಳಲ್ಲಿ ಯಾವುದಕ್ಕೆ ಅಲ್ಲಿ ತಾಲೂಕುಗಳಿಗೆ ಪ್ರಕಾರಗಳನ್ನು ಸಂರಕ್ಷಿಸುವಂತ ಅಂದ್ರೆ ಪ್ರಾದೇಶಿಕವಾಗಿ ಒಂದೊಂದು ಜನಜಾಗೃತಿ ಒಂದೊಂದು ಪ್ರದೇಶಕ್ಕೆ ತಕ್ಕಾಗಿ ಅಲ್ಲಿ ಬೇರೆ ಬೇರೆ ಇರ್ತದೆ. ಇಲ್ಲಿಯ ವೈವಿಧ್ಯತೆ ಬೇರೆ, ಇನ್ನೊಂದು ಕಡೆಯಲ್ಲಿ ಬೇರೆಕ್ಕೆ ಜಾಸ್ತಿ ಪ್ರಾಧಾನ್ಯ ಇರ್ತದೆ. ಅದನ್ನೆಲ್ಲವನ್ನು ಇದು ಮಾಡಿಕೊಂಡು ಎಲ್ಲವನ್ನು ಒಟ್ಟುಗೂಡಿಸಿ ಜಿಲ್ಲಾ ಮಟ್ಟದಲ್ಲಿ ಪ್ರದರ್ಶಿಸಿ ನಂತರ ದಿನಗಳಲ್ಲಿ ಅದನ್ನು ರಾಜ್ಯ ಮಟ್ಟದಲ್ಲಿ ಎಲ್ಲರಿಗೆ ಮುಟ್ಟುವಂತೆ. ಯಾಕಂದರೆ ಈ ದಕ್ಷಿಣ ಕನ್ನಡ ಅಂದರೆ ತುಳುನಾಡು ಅಂದರೆ ಕೆಲವರಿಗೆ ತಿಳ್ತಾರೆ ಇದು ತುಳುನಾಡಿನ ಇದೇ ಬೇರೆ, ಇದು ನಮಗೆ ಸಂಬಂಧಪಟ್ಟಿಲ್ಲ, ಅದು ಸಂಬಂಧಪಟ್ಟ ಆ ಥರ ಒಂದು ಇದಾಗಿ ಇದನ್ನು ನಾವು ಎಲ್ಲವನ್ನು ಕರ್ನಾಟಕ ರಾಜ್ಯಾದ್ಯಂತ ಸೇರಿಸಿಕೊಂಡು ಏನು ನಮ್ಮಲ್ಲಿ ಇದ್ದಂತ ಒಂದು ಪರಂಪರಾಗತವಾಗಿ ಬಂದಂತ ಒಂದು ಜನಪದೀಯ ಹಿನ್ನೆಲೆಯಿಂದ ಬಂದಂತ ಕಲಾ ಪ್ರಕಾರಗಳು ಏನಿತ್ತು, ಕಲೆಗಳು ಏನಿತ್ತು, ಅವೆಲ್ಲವನ್ನು ನಮ್ಮ ಸಂಘಟನೆ ಮೂಲಕ ಅದನ್ನು ಮತ್ತಷ್ಟು ಏನು ಜನಪ್ರಿಯ ಪಡಿಸುವಂಥದ್ದು ಅಥವಾ ಜನರ ನಡುವೆ ಕೊಂಡೋಗುವಂಥದ್ದು. ಇವತ್ತು ಈಗ ಏನು ಆ ಕಲಾ ಪ್ರಕಾರಗಳ ಬಗ್ಗೆ ಅದನ್ನು ಪ್ರಸ್ತುತ ಪಡಿಸುವವರ ಸಂಖ್ಯೆ ಕಡಿಮೆ ಇರುತ್ತೆ. ಆದರೆ ನೀವು ಹೇಳಿದಾಗ ಒಂದಷ್ಟು ಅದನ್ನು ಜನಜಾಗೃತಿ ಮೂಡಿಸಿ ಕಲಾವಿದರು ಒಂದು ಬದಿಯಿಂದ ಸಂಸ್ಕೃತಿಯನ್ನು ಉಳಿಸುವಂತ ಕಾರ್ಯಕ್ರಮ ಮಾಡಿದ್ದೇವೆ ನಾವು. ಒಂದು ಬದಿಯಿಂದ ನಮ್ಮ ಈಗ ತುಳುವನ್ನು 8ನೇ ಪರಿಚಯದ ಸೇರಿಸಲಿಕ್ಕೆ ಆಗುವಾಗ ಇದು ಒಂದು ಮಾರ್ಗ, ಇದು ಕೂಡ ಒಂದು ಸದ್ದು ಮಾಡ್ಲಿಕ್ಕೆ ಅವಕಾಶವೂ ಸಿಗ್ತದೆ. ಯಾಕಂತ ಹೇಳಿದ್ರೆ ಈಗ ದಕ್ಷಿಣ ಕನ್ನಡದಲ್ಲಿ ಇರುವ ಜಾನಪದ ಕಲೆಗಳು ಆಲ್ಮೋಸ್ಟ್ ತುಳುವಲ್ಲೇ ಇರುತ್ತೆ. ಆ ತುಳುವಿನ ಸಂಸ್ಕೃತಿ ಎಲ್ಲಿತನ ಮುಟ್ಟಿದೆ ಅಂತ ಹೇಳಿದ್ರೆ ಅಲ್ಲಿಗೆ ಮುಟ್ಟಿದ್ರೆ ವಿಧಾನಸಭೆಗೂ ಮುಟ್ಟಿದ್ರೆ ಇದು ಹೆಚ್ಚಿನ ಅಂಶ ಮುಟ್ಟಬಹುದು. ಅದೊಂದು ನಮಗೆ ತುಳುನಾಡಿನ ನೀವು ಹೇಳೋ ಪ್ರಕಾರದೇ ತುಳುನಾಡಿನ ಜಾನಪದ ಸಂಪತ್ತು ಅಥವಾ ಜಾನಪದ ಕಲಾ ಪ್ರಕಾರ ಅಂತ ಹೇಳಿದ್ರೆ ಅದು ತುಳುವಿನದ್ದೇ ಅಂತ ನಾವು ಕಡಿಮೆ ಇಲ್ಲ, ನಾವು ನಿಮ್ಮ ಮುಂದಕ್ಕೆ ಇದ್ದೇವೆ ಅಂತ ತೋರಿಸಿಕೊಂಡು ಅನೇಕ ವೈವಿಧ್ಯಮಯವಾದ ನಮ್ಮಲ್ಲಿ ಏನು ಕಲಾ ಪ್ರಕಾರಗಳಿದಾವೆ ಅನ್ನೋದನ್ನು ತೋರಿಸೋದು ಕೂಡ. ಈಗ ಇದು ಅಸ್ಗರ್ ಅವರೇ, ತುಳುನಾಡು ತುಳು ಎಲ್ಲ ಬಂತು, ಆದರೆ ನಮ್ಮ ನಡುವೆ ಬ್ಯಾರಿಗಳು ಇದ್ದಾರೆ ಅಲ್ವಾ? ನಿಮ್ಮ ನಾಡಿ ಹೌದು ಕ್ರೈಸ್ತರು ಇದ್ದಾರೆ. ಈಗ ಈ ಒಂದು ನಿಮ್ಮ ಕಾರ್ಯಕ್ರಮದಲ್ಲಿ ಅದನ್ನು ವೈವಿಧ್ಯಮಯವಾಗಿ ರೂಪುಗೊಳಿಸಲಿಕ್ಕೆ ನಮ್ಮ ನಾಡಿನ, ನಮ್ಮ ನೆಲದ, ನಮ್ಮ ಮಣ್ಣಿನ ಜನಪದ ಕಲೆ ಪ್ರಕಾರಗಳನ್ನು ತೋರಿಸುವ ಸಂದರ್ಭದಲ್ಲಿ ಒಟ್ಟು ಈ ಕಾರ್ಯಕ್ರಮದ ಆಶಯದಲ್ಲಿ ಆ ರೀತಿ ಏನಾದರೂ ವ್ಯವಸ್ಥೆಗಳು ಉಂಟಾ? ಹೇಗೆ? ರೈಮುಚ್ಚಿಲ್ರವರು ಬ್ಯಾರಿ ಸಾಹಿತ್ಯ ಅಕಾಡೆಮಿಯ ವತಿಯಿಂದ ಈ ಮೆರವಣಿಗೆಯಲ್ಲಿ ಮತ್ತು ಈ ಕಾರ್ಯಕ್ರಮದಲ್ಲಿ ವಿಶೇಷ ದಫ್ ಕಾರ್ಯಕ್ರಮ ಇದೆ. ಬ್ಯಾರಿಗಳದ್ದು ವಿಶೇಷವಾದಂತಹ ಒಂದು ಕಲಾ ಪ್ರಕಾರ. ಇಲ್ಲಿ ಜಾತಿ ಇಲ್ಲ, ಮತ ಇಲ್ಲ, ಯಾವುದೂ ಇಲ್ಲ, ಧರ್ಮ ಇಲ್ಲ, ರಾಜಕೀಯ ಇಲ್ಲ. ಇಲ್ಲಿ ಜಾನಪದವನ್ನ ಹೊಸ ಟ್ರೆಂಡ್ ರೂಪಣೆ ಮಾಡಬೇಕು. ಯಾಕಂದ್ರೆ ಯುವ ಪೀಳಿಗೆ ಜಾನಪದ ಒಂದು ಅದರಲ್ಲಿ ಏನು ಆಗುದಿಲ್ಲ ಅಂತ ಹೇಳಿ ಆಗ್ಬಾರ್ದು. ಹೊಸ ಯುವಕರಿಗೆ ನಮ್ಮದೇ ಕಲಾ ಪ್ರಕಾರ, ನಮ್ಮಲ್ಲಿ ಇಂಥದಿತ್ತು ಅನ್ನೋದನ್ನು ಪಾಶ್ಚಾತ್ಯ ವಿಷಯಗಳಿಗೆ ಒತ್ತು ಕೊಡೋದು ಮೊದಲು ನಮ್ಮತನವನ್ನು ನಾವು ಬೆಳೆಸಿಕೊಂಡು ಅದನ್ನು ಮಾಡ್ಕೊಂಡು ಹೋಗೋಲ್ಲ. ಮತ್ತೊಂದು ವಿಚಾರ ಅಂತ ಹೇಳಿದ್ರೆ ನಾವೀಗ ಯಾವುದೇ ಒಂದು ಭೂತ ಕೋಲವನ್ನು ವಾಟ್ಸಪ್ ನೋಡ್ತೇವೆ, ಆದ್ರೆ ಪ್ರತ್ಯಕ್ಷವಾಗಿ ಎಲ್ಲೇ ಬಂದು ನೋಡಿದ್ರೆ ಗೊತ್ತಾಗುತ್ತೆ ಈ ರೀತಿ ಇತ್ತು ಅಂತ. ದುಬೈಲಿ ಹೇಳ್ತಾನೆ ಅವನು, ನಮ್ಮಲ್ಲಿ ಇವತ್ತು ಕೋಲ ಉಂಟು, ನೇಮ ಉಂಟು ಅಂತ ಹೇಳ್ತಾನೆ. ಬಟ್ ಅವನು ಆ ಟೈಮಲ್ಲಿ ಬಂದೇ ಬರ್ತಾನೆ. ಅದೇ ರೀತಿ ಇನ್ನು ವರ್ಷಂಪ್ರತಿ ಈಗ ನಮ್ಮ ಜಾನಪದ ಜಾತ್ರೆ ಅಂತ ಮಾಡಿದ ಕೂಡಲೇ ಅದು ನಮ್ಮ ಮನೆ ಜಾತ್ರೆಗೆ ಬಂದ ಹಾಗೆ ಆ ರೀತಿ ಅಟ್ಲೀಸ್ಟ್ ಆವಾಗ ನೆಕ್ಸ್ಟ್ ಜನರೇಷನ್ಗೆ, ಮುಂದಿನ ಜನರೇಷನ್, ಮುಂದಿನ ಪೀಳಿಗೆಗೆ ಗೊತ್ತಾಗುತ್ತೆ ಈ ರೀತಿ ಮಾಡಿದ್ರೆ ಈ ರೀತಿ ಉಂಟು, ದಕ್ಷಿಣ ಕನ್ನಡದಲ್ಲಿ ಇಂಥ ಕಲ್ಚರ್ಗಳು ಇದೆ. ಅದು ಸಂಸ್ಕೃತಿಯನ್ನು ಉಳಿಸ್ತದೆ. ಒಂದು ಸಂಸ್ಕೃತಿ ಉಳಿಬೇಕಿದ್ರೆ ಜಾನಪದ ಸೊಗಡು ಬೇಕೇ ಬೇಕು. ಅಂದ್ರೆ ನೀವು ಹೇಳೋ ಪ್ರಕಾರ ಈ ಒಂದು ನಿಮ್ಮ ಜಾನಪದ ಪರಿಷತ್ ದಕ್ಷಿಣ ಕನ್ನಡ ಜಿಲ್ಲಾ ಘಟಕದ ವತಿಯಿಂದ ಪ್ರತಿ ವರ್ಷನೂ ಈ ರೀತಿಯ ಒಂದು ಜಾನಪದ ಜಾತ್ರೆ ನಡೆಯುತ್ತೆ ಅಂತ ನೀವು ಹೇಳೋದು? ಪ್ರತಿ ವರ್ಷವೂ ನಡೆಯುತ್ತದೆ. ಅದರ ಜೊತೆಗೆ
ಪ್ರತಿ ತಾಲೂಕು ಘಟಕದಲ್ಲಿ ತಿಂಗಳಿಗೆ ಒಂದು ಕಾರ್ಯಕ್ರಮವನ್ನು ಮಾಡಬೇಕು ಅಂತೇಳಿ ಈಗಾಗಲೇ ಜಿಲ್ಲಾಧ್ಯಕ್ಷರು ಸೂಚನೆ ನೀಡಿದ್ದಾರೆ. ಕಳೆದ ವರ್ಷ 20ರಲ್ಲಿ ಈ ಕಾರ್ಯಕ್ರಮ ಮಾಡುವಂತ ಎಲ್ಲ ರೂಪರೇಷೆ ಆಗಿತ್ತು. ಕೊರೋನಾದಿಂದಾಗಿ ಮುಂದೂಡಿ ಮೂಲ ಉದ್ದೇಶ ಏನಂದ್ರೆ ಜಾನಪದವನ್ನು ನಾವು ಉಳಿಸುವುದು ಬೆಳೆಸುವುದು. ಆ ಕಲೆ ಉಳಿಬೇಕು, ಇನ್ನೂ ಉಳಿಬೇಕು, ಅವರಿಗೆ ಒಂದು ನೆಲ ಆಗ್ಬೇಕು. ಯಾಕಂದ್ರೆ ಒಂದು ಎಲ್ಲೋ ಮೂಲೆಯಲ್ಲಿದ್ದ ಆ ಕಲೆಗಳು ಇವತ್ತು ಯಾವುದೋ ಫಿಲ್ಮ್ ಸ್ಟಾರ್ಗಳಾಗ್ಲಿ ಯಾವುದೇ ನನಗೆ ಕೇಳೋದು, ನಿನಗೆ ಜಾನಪದ ನೃತ್ಯ ಗೊತ್ತಿದೆ, ಜಾನಪದ ಬಗ್ಗೆ ಹಾಡ್ತೀರಾ ಕೇಳ್ತಾರೆ, ಗೊತ್ತಿರೋದಿಲ್ಲ. ಅವನು ಫಿಲ್ಮ್ ಸ್ಟೈಲ್ ಮಾಡ್ತಾನೆ ಹೊರತು ಬೇರೆ ಯಾವ್ದು ಮಾಡೋದಿಲ್ಲ. ಅದನ್ನು ಉಳಿಸ್ಬೇಕು. ಉಳಿಸ್ಕೊಂಡು ಜಾನಪದ ಏನಿದೆ ನಮ್ಮ ತುಳುವಲ್ಲಿ ಯಾವುದೋ ಉದಾಹರಣೆಗೆ ತುಳುವಲ್ಲಿ ಆಲ್ಮೋಸ್ಟ್ ಇರೋದು, ತುಳುವಲ್ಲಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಇರೋದು ಪಾಡ್ದನ ಆಗಲಿ, ಭೂತಕೋಲ ಆಗಲಿ, ಕಂಬಳ ಆಗಲಿ, ಯಕ್ಷಗಾನ ಆಗಲಿ, ಯಾವುದೇ ರೀತಿಯಲ್ಲಿ ಅವಕಾಶ ಇರುವುದನ್ನು ಅದನ್ನು ನಾವು ಉಪಯೋಗ ಮಾಡಿಕೊಂಡು ಆ ಜಾನಪದದಲ್ಲಿ ನಮ್ಮನ್ನು ಮುಂದುವರಿಸೋಣ ಅಂತ ಹೇಳಿ ಈ ಉದ್ದೇಶ ಮಾಡಿದ್ದೀವಿ. ಈ ಒಂದು ಕಾರ್ಯಕ್ರಮದ ಒಟ್ಟು ನಿಮ್ಮ ಆಶಯ ಮತ್ತು ಉದ್ದೇಶ. ಈಗ ನೀವು ಆಗಲೇ ಹೇಳಿದ್ರಿ ಕಾರ್ಯಕ್ರಮಕ್ಕೆ ಯಾರು ಕೂಡ ಬರಬಹುದು, ಆದರೆ ಕಾರ್ಯಕ್ರಮ ಕೊಡ್ಲಿಕ್ಕೆ ಇರುವವರು, ಅಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಅಥವಾ ಈ ಒಂದು ಜಾನಪದ ಕಲಾ ಪ್ರಕಾರಗಳನ್ನು ತೋರಿಸಿಕೊಡ್ಲಿಕ್ಕೆ ಇರುವವರು ನಿಮ್ಮ ತಾಲೂಕು ಘಟಕದ ಪದಾಧಿಕಾರಿಗಳು. ಅವರ ನೇತೃತ್ವದಲ್ಲಿ ಆಯಾ ತಾಲೂಕಿನ ಆಯಾ ಕಲಾವಿದರು ಯಾವ್ದು ಜಾನಪದ ಕಲೆಗಳು ಯಾವ್ದು ಇದೆಯಾ ಅದನ್ನು ಪ್ರದರ್ಶನ ಮಾಡ್ಲಿಕ್ಕೆ ತುಂಬಾ ಅವಕಾಶ ಇದೆ. ಅವ್ರಿಗೆ ನಮಗೆ ಸಮಯ ನಿಗದಿಪಡಿಸಿದ್ದೇವೆ, ಇಷ್ಟೊತ್ತಿಗೆ ತನಕ ಇರುವುದು ಅಂತ ಹೇಳಿ. ಅದನ್ನು ನಾವು ಆ ಕ್ರಮದಂತೆ ನಾವು ಮಾಡ್ತೇವೆ. ಅಂದ್ರೆ ಈ ಸಲದ ಮಟ್ಟಿಗೆ ಸರ್ ಇದು ಒಂದು ದಿನದ ಕಾರ್ಯಕ್ರಮ, ಮುಂದೆ ಇದು ಒಂದು ವಾರ ಆಗಿಗೂ ಅಂತ ಆ ತರ ಬರ್ಬೋದು. ಯಾಕಂದ್ರೆ ತಾಲೂಕು ಮಟ್ಟದಲ್ಲಿ ನಮ್ಗೆ ಈ ತರ ಹೊಸತನದ ಬೆಳವಣಿಗೆಯೊಂದಿಗೆ ಒಂದೊಂದು ದಿನದಲ್ಲಿ ಒಂದೊಂದು ತಾಲೂಕಿನವರಿಗೆ ಕೊಟ್ಟು ಒಂಥರ ವಿಜೃಂಭಣೆಯನ್ನು ಮಾಡುವ. ಯಾಕಂದ್ರೆ ಎಲ್ಲರಿಗೂ ಆಸಕ್ತಿ ಉಂಟು. ಹೌದೌದು, ನಗರ ಪ್ರದೇಶದಲ್ಲಿ ಬೇರೆ ಈಗ ಯಾವುದೇ ಯಕ್ಷಗಾನ, ಭೂತಾರಾಧನೆ ಅಂಥದ್ದೆಲ್ಲನೆಲ್ಲ ಈಗ ಹೋಗಿದೆ, ಅದು ಹಳ್ಳಿಯಲ್ಲೆಲ್ಲ ಇದೆ. ಆಗ ನಗರ ಪ್ರದೇಶದಾಗ ಜನರಿಗೆ, ಮಕ್ಕಳಿಗೆ ಇದು ನೋಡ್ಲಿಕ್ಕೆ ಸಿಗಲ್ಲ. ಇಂಥದ್ರಲ್ಲಿ ಆದ್ರೂ ನೋಡಿ ಅದನ್ನು ಅನುಭವಿಸಿ ಅಂತ. ಒಳ್ಳೆ ಒಳ್ಳೆ ಒಳ್ಳೆಯ ಕಾನ್ಸೆಪ್ಟ್ಗಳಿದಾವೆ. ವೀಕ್ಷಕರೇ, ನಾವು ಈ ಒಂದು ಮಾತುಕತೆ ಸಂದರ್ಭದಲ್ಲಿ ಸಣ್ಣ ಬ್ರೇಕ್ ತೆಗೆದು ಬ್ರೇಕ್ ನಂತರ ಈ ಒಂದು ಜಾನಪದ ಜಾತ್ರೆಯ ಸಂಭ್ರಮ, ಈ ಒಂದು ಮಾತುಕತೆ ಮತ್ತೆ ಮುಂದುವರಿಯುತ್ತದೆ. ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್, ಸಹ ಪ್ರಾಯೋಜಕರು ಫಾದರ್ ಮುಲ್ಲಸ್ ಚಾರಿಟೇಬಲ್ ಟ್ರಸ್ಟ್, ಎಸ್ಡಿಎಂ ಕಾಲೇಜು ಉಜಿರೆ, ವಿಕೆ ಫರ್ನಿಚರ್ ಅಂಡ್ ಎಲೆಕ್ಟ್ರಾನಿಕ್ಸ್. ಇದು ಕರಾವಳಿ ಜಾನಪದ ಜಾತ್ರೆಯ ಸಂಭ್ರಮ, ಕರಾವಳಿ ಜಾನಪದ ಜಾತ್ರೆ. ಅದು ಇದೇ ಭಾನುವಾರ ಮಂಗಳೂರಿನ ಕುದುಮಲ್ ರಂಗರಾವ್ ಪುರಭವನದಲ್ಲಿ ನಡೀಲಿಕ್ಕೆ ಇದೆ. ಈ ಒಂದು ಹಿನ್ನೆಲೆಯಲ್ಲಿ ನಾವು ಈ ಒಂದು ಮಾತುಕತೆ ನಡೆಸ್ತಾ ಇದ್ದೇವೆ. ಕರ್ನಾಟಕ ಜಾನಪದ ಪರಿಷತ್ತಿನ ದಕ್ಷಿಣ ಕನ್ನಡ ಜಿಲ್ಲಾ ಘಟಕದ ವತಿಯಿಂದ ಈ ಒಂದು ಜಾನಪದ ಜಾತ್ರೆ ನಡೀಲಿಕ್ಕಿದೆ. ಅದು ಪ್ರಥಮ ಬಾರಿಗೆ ನಡೀತಾ ಇರುವಂತಹ ಜಾನಪದ ಜಾತ್ರೆ ಇದು. ಈ ಒಂದು ಜಾತ್ರೆಯ ಸಂದರ್ಭದಲ್ಲಿ ಒಟ್ಟು ಈ ಒಂದು ಜಾನಪದ ಜಾತ್ರೆಯ ಸ್ವರೂಪ ಯಾವ ರೀತಿ ಇರುತ್ತೆ, ಏನೇನು ಕಾರ್ಯಕ್ರಮಗಳಿರುತ್ತೆ, ಈ ಎಲ್ಲ ವಿಚಾರವಾಗಿ ನಮ್ಮ ಜೊತೆಗೆ ಮಾತನಾಡಲಿಕ್ಕೆ ಈ ಒಂದು ಜಾನಪದ ಪರಿಷತ್ತಿನ ದಕ್ಷಿಣ ಕನ್ನಡ ಜಿಲ್ಲಾ ಘಟಕದ ಪದಾಧಿಕಾರಿಗಳಾಗಿರುವಂತಹ, ಅದರ ಮಂಗಳೂರು ತಾಲೂಕು ಸಮಿತಿ ಅಧ್ಯಕ್ಷರಾಗಿರುವಂತಹ, ವಕೀಲರು ಆಗಿರುವಂತಹ ಮೊಂದಾಸ್ ರೈ ಅವರು ನಮ್ಮ ಜೊತೆಗಿದ್ದಾರೆ, ಮತ್ತು ಉಳ್ಳಾಲ ವಲಯ ಸಮಿತಿಯ ಸಂಚಾಲಕರಾಗಿರುವಂತಹ ವಕೀಲರು ಆಗಿರುವಂತಹ ಮೊಹಮ್ಮದ್ ಅಸ್ಗರ್ ಅವರು, ಜೊತೆಗೆ ಒಟ್ಟು ಜಿಲ್ಲಾ ಸಂಘಟನಾ ಕಾರ್ಯದರ್ಶಿಗಳು ಆಗಿರುವಂತಹ ರಾಜೇಶ್ ಕೈಲಾರ್ಕ್ ಅವರು ನಮ್ಮ ಜೊತೆಗೆ ಇದ್ದಾರೆ. ಪಮ್ಮಿ ಕುಡಿಯಾಲ್ ಬೈಲ್ ಅವರು ಈ ಒಂದು ಘಟಕದ ಜಿಲ್ಲಾ ಅಧ್ಯಕ್ಷರು, ಅವರ ನೇತೃತ್ವದಲ್ಲೇ ನಡೀತಾ ಇರುವಂತಹ ಕಾರ್ಯಕ್ರಮ ಇದು. ಒಟ್ಟು ಈ ಒಂದು ಕಾರ್ಯಕ್ರಮದ ಆಶಯ ಹಿನ್ನೆಲೆಗಳನ್ನು ಈ ಮೂರು ಮಂದಿ ಕೂಡ ಮಾತನಾಡ್ತಾ ಇದ್ದಾರೆ. ಬೇರೆ ಬೇರೆ ತಾಲೂಕಿನ, ಅಂದರೆ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲಾ ತಾಲೂಕು ಘಟಕಗಳ ವತಿಯಿಂದ ಈ ಒಂದು ಕಾರ್ಯಕ್ರಮಗಳನ್ನು ಅವರು ಬಂದು ಪ್ರಸ್ತುತಿಪಡಿಸ್ತಾರೆ. ಆದರೆ ಆಹ್ವಾನ ಎಲ್ಲರಿಗೆ, ಎಲ್ಲಾ ಜಿಲ್ಲೆಯವರು, ಎಲ್ಲಾ ಊರಿನವರು ಬರಬಹುದು ಅನ್ನೋದನ್ನು ಬಾರಿ ಮುಕ್ತವಾಗಿ ಎಲ್ಲರನ್ನು ಬರಮಾಡಿಕೊಳ್ತಾ ಇದ್ದಾರೆ. ಸೊ ಈಗಾಗಲೇ ಒಟ್ಟು ಆ ಒಂದು ಕಾರ್ಯಕ್ರಮದಲ್ಲಿ ವಿಚಾರಗೋಷ್ಠಿ ಯಾವ ರೀತಿ ಇರುತ್ತೆ ಮತ್ತೆ ಯಾರೆಲ್ಲ ಮಾತಾಡ್ತಾರೆ ಅನ್ನೋ ಬಗ್ಗೆ ಮೊಹಮ್ಮದ್ ರೈ ಅವರು ಮಾತಾಡಿದರು. ಈಗ ನಾನು ಮತ್ತೆ ಅಸ್ಗರ್ ಅವರ ಹತ್ರ ಈ ವಿಚಾರಕ್ಕೆ ಬರುವಾಗ, ಕಾರ್ಯಕ್ರಮದ ಆ ದಿವಸದ ಉದ್ಘಾಟನೆ ಅಥವಾ ಸಮಾರೋಪ ಯಾವ ರೀತಿ ಇರುತ್ತೆ, ಯಾರು ಬರ್ತಾರೆ, ಏನೇನು ಕಾರ್ಯಕ್ರಮಗಳು ಅಸ್ಗರ್ ಅವರೇ? ಬೆಳಿಗ್ಗೆ 9 ಗಂಟೆಗೆ ಮಂಗಳೂರಿನ ಕೇಂದ್ರ ಮೈದಾನದಿಂದ ನಮ್ಮ ಜಿಲ್ಲೆಯ ಜಿಲ್ಲಾಧಿಕಾರಿ ಆಗಿರುವಂಥ ಗೌರವಾನ್ವಿತ KV ರಾಜೇಂದ್ರ ಅವರು ಹಾಗೂ ನಮ್ಮ ಮಂಗಳೂರು ಮಹಾನಗರ ಪಾಲಿಕೆ ಮೇಯರ್ ಆಗಿರುವಂಥ ದಿವಾಕರ್ ಪಾಂಡೇಶ್ವರ್ ಅವರು ಉದ್ಘಾಟನೆ ಮಾಡಿ ಅಲ್ಲಿಂದ ಮೆರವಣಿಗೆ ಬರ್ತದೆ. ಮೆರವಣಿಗೆ ಬಂದು ಮಂಗಳೂರು ಪುರಭವನದಲ್ಲಿ ಕಾರ್ಯಕ್ರಮದ ಅಧ್ಯಕ್ಷೆಯನ್ನು ನಮ್ಮ ರಾಜ್ಯಾಧ್ಯಕ್ಷರಾದಂಥ ತಿಮ್ಮೇಗೌಡರು IAS ವಹಿಸಲಿದ್ದಾರೆ. ಅದೇ ರೀತಿ ಉದ್ಘಾಟನೆಯನ್ನು ಸಚಿವರಾದಂಥ ಅರವಿಂದ ಲಿಂಬಾವಳಿ ಅವರು ಉದ್ಘಾಟನೆ ಮಾಡಲಿದ್ದಾರೆ. ಅದರ ಜೊತೆಗೆ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು, S ಅಂಗಾರರವರು,
ಸಚಿವರುಗಳು ಇಬ್ಬರು ಕೂಡ. ಸಚಿವರ ಹೌದು. ಬಿಜೆಪಿ ರಾಜ್ಯಾಧ್ಯಕ್ಷರು ಸಂಸದರಾಗಿರುವಂಥ ನಳಿನ್ ಕುಮಾರ್ ಕಟೀಲ್ ರವರು. ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ನಮಗೆ ಆಶೀರ್ವಚನ ನೀಡಲು ಶ್ರೀ ಶ್ರೀ ಸಚ್ಚಿದಾನಂದ ಭಾರತಿ ಎಡನೀರು ಮಠ ಕಾಸರಗೋಡು, ಅದೇ ರೀತಿ ಶಾಸಕರಾದಂಥ ವೇದವ್ಯಾಸ್ ಕಾಮತ್ ಆಗಿರ್ಬೋದು, ವೇದವ್ಯಾಸ್ ಕಾಮತ್, ಡಾಕ್ಟರ್ ಭರತ್ ಶೆಟ್ಟಿರವರು, ಯು ಟಿ ಖಾದರ್ ರವರು, ಹರೀಶ್ ಕುಮಾರ್ ರವರು, ಬಿ ಎಂ ಫಾರೂಕ್ ರವರು, ಅದೇ ರೀತಿ ಎಲ್ಲ ಜನಪ್ರತಿನಿಧಿಗಳು ಮೋಹನ್ ಬರ್ತಾರೆ. ಆಳ್ವಾರ್ ಅವರು ಮೋಹನ್ ಆಳ್ವಾರ್. ಬೆಳಗಿನ ಕಾರ್ಯಕ್ರಮಕ್ಕೆ ಆಗಮಿಸಲಿದ್ದಾರೆ. ಸಂಜೆ ನಮ್ಮ ಜಿಲ್ಲಾ ಅಧ್ಯಕ್ಷರಾದಂಥ ಪ್ರವೀಣ್ ಕುಮಾರ್ ಕೊಡಿಯಾಲ್ ಬೈಲ್ರವರು ಅಧ್ಯಕ್ಷ ವಹಿಸಲಿದ್ದಾರೆ. ಅದೇ ರೀತಿ ಪ್ರದೀಪ್ ಕುಮಾರ್ ಕಲ್ಕೋರ, ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರು, ಜಿಲ್ಲಾ ಸಾಹಿತ್ಯ ಪರಿಷತ್ ಅಧ್ಯಕ್ಷರು, ಭೋಜೇಗೌಡರು, MLC ಪ್ರತಾಪ್ ಸಿಂಹರವರು, ಅದೇ ರೀತಿ ತುಳು ಅಕಾಡೆಮಿಗಳ ಅಧ್ಯಕ್ಷರಾದಂಥ ದಯಾನಂದ್ ಕತ್ತಲ್ ಸರ್ ಅವರು, ರೈ ಮುಚ್ಚಿಲ್, ಬೇರೆ ಅಕಾಡೆಮಿ, ಅದೇ ಪ್ರದೀಪ್ ಪೈ ಕೊಂಕಣಿ ಸಾಹಿತ್ಯ, ಕೊಂಕಣಿ, ಅದೇ ರೀತಿ ಕ್ರಿಶ್ಚಿಯನ್ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದಂಥ ಜೋಯ್ಲೆಸ್ ಡಿಸೋಜಾ, ಅದೇ ರೀತಿ ಕಾಸರಗೋಡು ಉಡುಪಿ ಮುಂಬೈ ಘಟಕದ ಅಧ್ಯಕ್ಷರು ಶಿವರಾಮ್ ಶೆಟ್ಟಿ ಅವರು, ಅನಂತಣ್ಣ, ಅದೇ ರೀತಿ AR ಸುಬ್ಬಯ್ಯ ಕಟ್ಟೆ ಅವರೆಲ್ಲ ಆಗಮಿಸಲಿದ್ದಾರೆ. ಅದರ ಜೊತೆಗೆ ಎಲ್ಲ ಸಮಾರೋಪ ಎಷ್ಟು ಗಂಟೆಗೆ ನಡೆಯುತ್ತೆ, ಯಾವ ರೀತಿ ಇರುತ್ತೆ? ಸಮಾರೋಪ ಸಂಜೆ 7 ಗಂಟೆಗೆ ಸಮಾರೋಪ ಕಾರ್ಯಕ್ರಮ ನಡೆಯುತ್ತಾ ಇದೆ. ಸಮಾರೋಪ ಸಭಾ ಕಾರ್ಯಕ್ರಮದ ಬಳಿಕ ಮತ್ತೆ ಸಾಂಸ್ಕೃತಿಕ ಅಥವಾ ಜಾನಪದ ಕಾರ್ಯಕ್ರಮಗಳು ಏನಾದರೂ ಉಂಟಾ? ಅಲ್ಲಿ ಸಮಾರೋಪ ಸಭಾ ಕಾರ್ಯಕ್ರಮದ ಜೊತೆಗೆ ಮುಗೀತದೆ. ಬೆಳಗಿನ ಸಭಾ ಕಾರ್ಯಕ್ರಮ, ಉದ್ಘಾಟನಾ ಕಾರ್ಯಕ್ರಮ ನಂತರ ವಿಚಾರಗೋಷ್ಠಿ ಇದೆ. ಅದರ ಮಧ್ಯೆ ವಿಚಾರಗೋಷ್ಠಿ ಇದೆ, ಸಾಂಸ್ಕೃತಿಕ ಕಾರ್ಯಕ್ರಮ ಇದೆ, ಜಾನಪದ ಕಲಾ ಪ್ರಕಾರಗಳು ಬೇರೆ ಬೇರೆ ನಮ್ಮ ಆಮೇಲೆ ಬಹುಮುಖ್ಯ ಕಲಾ ವೈಭವಗಳು ಜೊತೆಗೆ ನೀವು ಆಗ್ಲೇ ಹೇಳಿದಿರಿ ಏನು ವಸ್ತು ಪ್ರದರ್ಶನ ಬಹುಶಃ ದೊಡ್ಡ ಆಕರ್ಷಣೆ ಆಗಿರುತ್ತದೆ. ಜಾನಪದ ವೈಭವ ಬಂದವರಿಗೆ ಒಳಗೆ ಕೂತ್ಕೊಂಡು ಅನುಭವಿಸುವವರಿಗೆ ಸ್ಟೇಜ್ ಅಲ್ಲಿ ಎಲ್ಲ ಪ್ರಕಾರಗಳು ನಡೀತಿರ್ತದೆ. ಹಾಗೆ ಹೊರಗಡೆ ಸುತ್ತಾಡ್ಕೊಂಡು ಅನುಭವಿಸುವವರಿಗೆ ಅಲ್ಲಿ ನೋಡ್ಲಿಕ್ಕೆಲ್ಲ ನಮ್ಮ ಹಳೆಯ ಕಾಲದಲ್ಲಿ ನಮ್ಮ ಮನೆಗಳಲ್ಲಿ, ನಮ್ಮ ತರವಾಡು ಮನೆಗಳಲ್ಲಿ, ಮುತ್ತಿನ ಮನೆಗಳಲ್ಲಿ, ಕೃಷಿಕರ ಮನೆಯಲ್ಲಿ ಏನೆಲ್ಲ ಸುತ್ತುಗಳಿತ್ತು? ಏನು ಅಸ್ಗರ್ ಅವ್ರೆ? ಫುಲ್ ಎಂಟರ್ಟೈನ್ಮೆಂಟ್ ಕಾರ್ಯಕ್ರಮ. ಕೊರೋನಾದ ನಂತರ ನಡೀತಾ ಇರುವಂತಹ ಜಾತ್ರೆ, ನೀವು ಹೇಳಿದಾಗೆ ಕರಾವಳಿಯ ಜನಪದ ಜಾತ್ರೆ ದಿನಪೂರ್ತಿ ನಡೀತದೆ. ಇದು ಸಾಮಾನ್ಯ. ನೀವು ಈಗ ಒಂದಿಷ್ಟು ಜನ ಬರಬಹುದು ಅಂತ ಏನಾದ್ರು ನಿರೀಕ್ಷೆ ಮಾಡಿದ್ದೀರಾ, ಅಂದಾಜು ಮಾಡಿದ್ದೀರಾ? ಅಂದ್ರೆ ನಿಮ್ಮ ಪ್ರಕಾರ? ನಮ್ಮ ಪ್ರಕಾರ ಸುಮಾರು 10,000 ಜನ ಬಂದು ಹೋಗ್ಬೋದು ಬೆಳಿಗ್ಗೆಯಿಂದ ಸಂಜೆ. ಅಂದ್ರೆ ಇದು ಈ ಕೊರೋನಾದ ಈ ಸಂದಿಗ್ಧ ಪರಿಸ್ಥಿತಿಯ ಒಂದು ಮನೆಯಲ್ಲಿ ಎಲ್ಲರೂ ಬಂದಲ್ಲಿರುವಂತ ಪರಿಸ್ಥಿತಿ ಆಗುವಾಗ ಈ ವರ್ಷ ಕರಾವಳಿ ಉತ್ಸವ ಕಾರ್ಯಕ್ರಮವೂ ಇಲ್ಲ. ಇದೇನು ವಿಶೇಷ ಕಾರ್ಯಕ್ರಮ ಅಂತ ನೋಡ್ಲಿಕ್ಕೆ ಬರುವ ಈಗ ನೀವು ಇಷ್ಟೊತ್ತಿಗೆ ಇದರ ಬಗ್ಗೆ ಪ್ರಚಾರ ಮಾಡಿರ್ತೀರಿ, ಆಹ್ವಾನ ಪತ್ರಿಕೆಗಳೆಲ್ಲ ಕೊಡ್ತೀರಿ, ಗಣ್ಯ ಅತಿಥಿಗಳೆಲ್ಲ ಉಳಿದವರಿಗೆಲ್ಲ ಕೊಡುವಾಗ ಅವರದ್ದು ರೆಸ್ಪಾನ್ಸ್ ಎಲ್ಲ ಯಾವ ರೀತಿ ಉಂಟು? ಈಗ ನೀವು ಒಂದು ಕಡೆ ಕೊರೋನಾ ಎಲ್ಲ ಇಷ್ಟದ ಮೇಲೆ ಮನೆಯಲ್ಲಿ ಕೂತ್ಕೊಂಡಿದ್ರಲ್ಲ ಜನರು, ಆಹ್ವಾನ ಪತ್ರಿಕೆ ಎಲ್ಲ ಕೊಡುವಾಗ ಜನರದ್ದು ರೆಸ್ಪಾನ್ಸ್ ಯಾವ ರೀತಿ ಉಂಟು ಅಂತ? ಜನಗಳು ಏನಂತ ಹೇಳಿದ್ರೆ ಇಂತಹ ಕಾರ್ಯಕ್ರಮ ನೀವು ಮೊದಲೇ ಮಾಡ್ಬೇಕಿತ್ತು ಅಂತ ಹೇಳ್ತಾರೆ. ಯಾಕಂತಂದ್ರೆ ನಮ್ಮಿಂದ ಮಾಡಕ್ಕಾಗಲ್ಲ, ನೀವಾಗ ಮಾಡ್ತಿದ್ದೀರಲ್ಲ, ಇದಕ್ಕೆ ನಾವು ನಮ್ಮ ಸಂಪೂರ್ಣ ಸಹಕಾರ ಇದೆ, ಎಲ್ಲ ಮಾಡಬೇಕು. ಯಾಕಂದ್ರೆ ಮುಂದಿನ ಜನಾಂಗಕ್ಕೆ ಜಾನಪದ ಬಗ್ಗೆ ಸ್ವಲ್ಪ ಅವೇರ್ನೆಸ್ ಬರಬೇಕು. ಜಾನಪದ ಉಳಿಸುವ ನಿಟ್ಟಲ್ಲಿ ನೀವು ಮುಂದೆ ಕೈ ಹಾಕಿ ಬಂದಿದ್ದೀರಲ್ಲ, ನಿಮಗೆ ಗ್ರೇಟ್ ಸೆಲ್ಯೂಟ್ ಹೊಡ್ಬೇಕಂತ ಹೇಳ್ತಿದ್ದಾರೆ. ಮತ್ತೆ ನಮ್ಮ ಅಧ್ಯಕ್ಷರು ಪ್ರವೀಣ್ ಕುಮಾರ್ ಕೊಡಿಯಾಲ್ ಬೈಲ್, ಪಮ್ಮಿ ಕೊಡಿಯಾಲ್ ಬೈಲ್ ಅಂತೇಳಿ ಚಿರಪರಿಚಿತ, ಅವರು ಇದಕ್ಕೋಸ್ಕರ ಹಗಲಿರುಳು ಶ್ರಮ ಪಡ್ತಾ ಇದ್ದಾರೆ. ಈಗಾಗಲೇ ಇದರ ಆಹ್ವಾನ ಪತ್ರ ನೀಡುವುದಾಗಿರಲಿ, ಅದೇ ರೀತಿ ಇದಕ್ಕೆ ಬೇಕಾಗುವಂತ ಎಲ್ಲ ತಯಾರಿಗಳನ್ನ ಅವರು ಹಗಲಿರುಳಂತಾನೆ ಅವರೊಟ್ಟಿಗೆ ಎಲ್ಲರೂ ಸೇರ್ಕೊಂಡು ಮಾಡ್ತಾ ಇದ್ದಾರೆ. ಅದೇ ರೀತಿ ನಮ್ಮ ಕೋಶಾಧಿಕಾರಿ ತಾರನಾಥ್ ಶೆಟ್ಟಿರವರು, ಅದೇ ರೀತಿ ಪ್ರಧಾನ ಕಾರ್ಯದರ್ಶಿ ಲಕ್ಷ್ಮೀ ಸುವರ್ಣ, ಇವರು ನಿತ್ಯ ನಿರಂತರವಾಗಿ ಈ ಕಾರ್ಯಕ್ರಮ ಕೆಲಸ ಮಾಡ್ತಾ ಇದ್ದಾರೆ. ನಾವು ಪ್ರಚಾರಕ್ಕೋಸ್ಕರವೇ ಒಂದು ಜಾನಪದ ರಥ ಅಂತ ಒಂದು ಮಾಡಿದ್ದೇವೆ ಸರ್. ಅದು ಎಲ್ಲ ತಾಲೂಕು ಮಟ್ಟದಲ್ಲಿ ತಿರುಗ್ತಾ ಇದೆ, ಮೊನ್ನೆಯಿಂದಲೇ ಎಲ್ಲ ತಿರುಗ್ತಾ ಇದೆ ಪ್ರಚಾರದಲ್ಲಿ. ಇನಾಗ್ರೇಷನ್ ಮಾಡಿದ್ರು ನಮ್ಮ ಸಿನಿಮಾದ ಅವಾರ್ಡ್ ವಿನ್ನರ್ ಶಿವಧ್ವಜ್ ಅವರು, ಅವರೇ ಬಂದು ಕಳೆದ ಆದಿತ್ಯವಾರ ಇನಾಗ್ರೇಷನ್ ಮಾಡಿದ್ದಾರೆ. ಅದೇ ರೀತಿ ಬರ್ಕೆ ಇನ್ಸ್ಪೆಕ್ಟರ್ ಅವರು ಅವ್ರು ಬಂದು ಸಿನಿಮಾ ಅಂತ ಹೇಳುವಾಗ ಈಗ ಸಾಮಾನ್ಯವಾಗಿ ಕನ್ನಡ ಇರ್ಬೋದು, ತುಳು ಇರ್ಬೋದು, ಬಹುತೇಕ ಕನ್ನಡ ಸಿನಿಮಾದಲ್ಲಿ ಕೂಡ ನೀವು ಸಿನಿಮಾ ನೋಡ್ತಾ ಇರೋ ಸಂದರ್ಭದಲ್ಲಿ ಅನೇಕ ಜಾನಪದ ಕಲಾ ಪ್ರಕಾರಗಳೊಮ್ಮೆ ಬಂದು ಹೋಗುತ್ತೆ. ನಮ್ಮ ಕರಾವಳಿಯ ತುಳು ಸಿನಿಮಾದಲ್ಲಾದ್ರೂ ಕೂಡ ಅಷ್ಟೇ
ಯಕ್ಷಗಾನ ಅಂತೂ ನಮ್ಮ ಇವ್ರದ್ದು ಪಟ್ಲ ಸತೀಶ್ ಶೆಟ್ಟಿ ಅವರೊಂದು ಹಾಡಿದ ಅದೊಂದು ಅದೇ ರೀತಿ ದೇವರ ಕಪಿಗಿನ ಈಗಂತೂ ತುಳು ಸಿನಿಮಾಗಳು ಕೂಡ ವರ್ಷದಿಂದ ವರ್ಷಕ್ಕೆ ಜಾಸ್ತಿ ಆಗ್ತಾನೆ ಸ್ವಲ್ಪ ಕೊರೋನಾ ಪೀರಿಯಡ್ ಬಿಟ್ಟರೆ ಉಳಿದಂತೆ ಸಿನಿಮಾಗಳು ಕೂಡ ಖಂಡಿತ ಜಾಸ್ತಿ ಬರ್ತಾ ಉಂಟು. ಬಹುಶಃ ಸಿನಿಮಾದಲ್ಲಿ ನೋಡ್ತಾ ಇದ್ದಂತ ಜನಪದ ನೃತ್ಯ ಪ್ರಕಾರಗಳನ್ನು ಸ್ವಲ್ಪ ನಾಡಿದ್ದು ನೋಡಬಹುದು. ಅದು ರೀಲ್ ಅಲ್ಲಿ ನೋಡುದು, ಇದು ರಿಯಲ್ ಅಲ್ಲಿ ನೋಡಬಹುದು. ಈಗಿನ ದಿನಗಳಲ್ಲಿ ಇದಕ್ಕೆ ನಮ್ಮ ಜಾನಪದ ಶೈಲಿಗಳಿಗೆ ಪ್ರಾಧಾನ್ಯತೆ ಕೊಟ್ಟು ಅವರು ನಾವು ಚಲನಚಿತ್ರಗಳಲ್ಲಿ ಸ್ವಲ್ಪ ಅಳವಡಿಸಿಕೊಳ್ತಿದ್ದೇವೆ. ಯಾವುದಾದ್ರೂ ಒಂದು 5 ನಿಮಿಷ ಯಾವುದೊಂದು ಅದರ ನೃತ್ಯವನ್ನು ಯಾವುದೋ ಒಂದು ಸ್ವಲ್ಪ ಅವಕಾಶ ಮಾಡ್ತಾ ಇದ್ದಾರೆ. ಇದು ಇಂಥ ಬೆಳವಣಿಗೆ ಇನ್ನು ಕೂಡ ಜಾಸ್ತಿ ಆಗಬೇಕು. ಆಗ ಎಲ್ಲ ಅದೊಂದು ಅದಕ್ಕೆ ನಾವು ಮೂಲೆ ಇದ್ದ ಕಲಾವಿದರನ್ನು ತರುವಂತ ಕೆಲಸವೂ ಆಗ್ತದೆ, ಉಳಿಸ್ಕೊಂಡ ಒಂದು ಇದು ಬರ್ತದೆ. ನಮ್ಗೆ ಅದು ಮುಖ್ಯ. ಯಾವ ಕಲಾವಿದರು ಎಲ್ಲೋ ಈಗ ಮೊದಲು ಇಲ್ಲಿ ಬಲೆ ತಲೆ ಪರ ಅಂತ ಕಾರ್ಯಕ್ರಮ ಮಾಡಿ ಯಾವುದೋ ಕಲಾವಿದರನ್ನು ತಂದು ನಾವು ಸ್ಟೇಜ್ ತಂದ ಹಾಗೆ ಈ ಜಾನಪದ ಪ್ರಕಾರದಲ್ಲಿ ಇದ್ದ ಕಲಾವಿದ ನಮಗೆ ತಿಳಿದಂತೆ ಕುಡುಬಿ ಜನಾಂಗದ ಒಂದು ನಾಟ್ಯ ವೈಭವ ಅದು ಅದಕ್ಕೆ ನಮ್ಮ ಸ್ವಾತಂತ್ರ್ಯ ದಿನಾಚರಣೆಗೆ ಡೆಲ್ಲಿ ಹೋಗಿ ಕಾರ್ಯಕ್ರಮ ಕೊಟ್ಟು ಬಂದಿರ್ತಾರೆ. ಅಂದ್ರೆ ನಮ್ಮ ಕಲೆಗಳು ಅಷ್ಟು ಫೇಮಸ್ ಆಗಿರ್ತದೆ. B4 ಅಲ್ಲಿ CPL ಅಂತ ಹೇಳಿ ಒಂದು ವರ್ಷ ಕಾರ್ಯಕ್ರಮ ಮಾಡಿದ್ರು. ಎಷ್ಟು ಕಲಾವಿದರಿಗೆ ಅವಕಾಶ, ಮುಕ್ತ ವೇದಿಕೆ. ನಮ್ಮ ನಡುವೆ ಅನೇಕ ಕಲಾವಿದರು ಇರ್ತಾರೆ, ನಾಟಕ ಇರಬಹುದು, ನೀವು ಹೇಳಿದಾಗೆ ಜಾನಪದ ಕೂಡ. ಎಷ್ಟೋ ಮಂದಿ ಎಲೆಮರೆಯ ಕಾಯಿಗಳಾಗಿರ್ತಾರೆ. ಈಗ ಹಳ್ಳಿಗಳಿಗೆ ಹೋದ್ರೆ, ಗ್ರಾಮೀಣ ಭಾಗಕ್ಕೆ ಹೋದ್ರೆ ಎಷ್ಟೋ ಮಂದಿಗೆ ವೇದಿಕೆ ಸಿಕ್ಕಿರುವುದಿಲ್ಲ, ಮತ್ತೆ ಇಷ್ಟು ದೊಡ್ಡ ಕಾರ್ಯಕ್ರಮನು ಇಷ್ಟು ದೊಡ್ಡ ವೇದಿಕೆಯಲ್ಲಿ ಕೊಡ್ಲಿಕ್ಕೂ ಆಗುದಿಲ್ಲ. ಸೊ ನೀವು ಹೇಳೋ ಪ್ರಕಾರ ಈಗ ನಿಮ್ಮ ತಾಲೂಕಿನವರೇ, ನಿಮ್ಮ 8 ತಾಲೂಕಿನವರೇ ಅಲ್ಲಿರುವಂತ ಕಲಾವಿದರುಗಳನ್ನು, ಸಂಘಟನೆಗಳನ್ನು ಕರೆದುಕೊಂಡು ಬಂದು ಈ ವೇದಿಕೆಯಲ್ಲಿ ಒಂದು ಪ್ರದರ್ಶನ ಮಾಡುವಾಗ ಖಂಡಿತವಾಗಿ ಮತ್ತು ಸಹಜವಾಗಿ ಆ ಒಂದು ಗ್ರಾಮೀಣ ಭಾಗದ ಕಲಾವಿದರಿಗೆ ಒಂದು ದೊಡ್ಡ ವೇದಿಕೆಯನ್ನು ಕೊಟ್ಟಾಗುತ್ತೆ. ಮತ್ತು ಅವರನ್ನು ನಾವು ಗುರುತಿಸಾಗೆ ಆಗ್ತದೆ. ನಮ್ಗೆ ಏನಂತ ಅವರು ಗುರುತು ನೆಕ್ಸ್ಟ್ ಜನರೇಷನ್ ಅವಾಗ ಹೇಳ್ತಾರೆ ನಮ್ಗೆ ಇಂಥ ಕಾರ್ಯಕ್ರಮ ಭಾಗವಹಿಸ ಮಾಡಿದ್ದಾರೆ, ಸೊ ಆ ರೀತಿ ನಮಗೆ ಅವಕಾಶ ಸಿಗ್ತದೆ ಅಂತ ಹೇಳ್ತಾರೆ. ಸೊ ನಮಗೆ ಅದರಲ್ಲಿ ಬೇಕಾದ ಆ ತೃಪ್ತಿ ನಮಗೆ ಸಿಕ್ಕೇ ಸಾಕು. ಅಂದ್ರೆ ಒಟ್ಟು ಆಶಯ ನೀವು ಹೇಳುವಾಗ ಮಂದಸ್ ಅವರೇ, ಇದು ಒಂದು ಕಲಾವಿದನಿಗೆ ಅಂತಿಮವಾಗಿ ಬೇಕಾದದ್ದು ಏನು, ದುಡ್ಡು ಅಲ್ಲ, ಕಲಾವಿದರಿಗೆ ಪರ್ಫಾರ್ಮೆನ್ಸ್, ಅವರ ಪ್ರದರ್ಶನ, ಕಲಾ ನೌಪಡಿಯನ್ನು ತೋರಿಸೋದು, ಅದನ್ನು ನೋಡ್ಲಿಕ್ಕೆ ಆಸಕ್ತಿ ಮತ್ತು ಅಭಿರುಚಿ ಇರುವ ಪ್ರೇಕ್ಷಕರು ಬೇಕು. ಮತ್ತೆ ಅದನ್ನು ಗುರುತಿಸಿಕೊಳ್ಬೇಕು. ಅದನ್ನ ಹೌದು, 10 ಜನ ಅವರ ಒಂದು ಪ್ರತಿಭೆಯನ್ನು ಗುರುತಿಸಬೇಕು ಅಂತ ಇರುತ್ತೆ. ಸೊ ಅಂತದಕ್ಕೆಲ್ಲ ನೀವು ವೇದಿಕೆ ಮಾಡಿ ಕೊಡ್ತಾ ಇದ್ದೀರಿ ಈ ಒಂದು ಜಾನಪದ ಜಾತ್ರೆಯ ಮೂಲಕ. ವೀಕ್ಷಕರು, ನಾನು ಈ ಒಂದು ಸಂವಾದವನ್ನು ಮುಗಿಸುವ ಸಂದರ್ಭದಲ್ಲಿ ಏನು ಈ ಒಂದು ಇಷ್ಟು ಹೊತ್ತು ಈ ಒಂದು ಜಾನಪದ ಜಾತ್ರೆಯ ಬಗ್ಗೆ ಒಂದು ವಿವರಗಳನ್ನು ಕೊಟ್ಟಂತ ಈ ಒಂದು ಸಂಘಟನೆ ಏನು ಕರ್ನಾಟಕ ಜಾನಪದ ಪರಿಷತ್ತಿನ ದಕ್ಷಿಣ ಕನ್ನಡ ಜಿಲ್ಲಾ ಘಟಕದ ಎಲ್ಲ ಪದಾಧಿಕಾರಿಗಳು ಮತ್ತು ಅದರ ತಾಲೂಕು ಪದಾಧಿಕಾರಿಗಳು ಆಗಿರುವಂಥ, ಅಂದರೆ ಮಂಗಳೂರು ತಾಲೂಕಿನ ಅಧ್ಯಕ್ಷರಾಗಿರುವಂಥ ಮೋಹನ್ದಾಸ್ ರೈ ಅವರಿಗೆ ನಾನು ಪ್ರೀತಿಯ ಧನ್ಯವಾದ ಸಮರ್ಪಣೆ ಮಾಡ್ತಾ ಇದ್ದೇನೆ. ಅದೇ ರೀತಿ ಜಿಲ್ಲಾ ಸಂಘಟನಾ ಕಾರ್ಯದರ್ಶಿಗಳಾಗಿರುವಂಥ ರಾಜೇಶ್ ಕೈಲಾರ್ಕ್, ನಿಮಗೆ ಕೂಡ ಪ್ರೀತಿಯ ಧನ್ಯವಾದಗಳು. ಅದೇ ರೀತಿ ಉಳ್ಳಾಲ ತಾಲೂಕು ಸಮಿತಿಯ ಸಂಚಾಲಕರಾಗಿರುವಂಥ ಮೊಹಮ್ಮದ್ ಅಸ್ಗರ್ ಅವರಿಗೆ ಕೂಡ ಪ್ರೀತಿಯ ಧನ್ಯವಾದಗಳು. ವೀಕ್ಷಕರೇ, 3 ಮಂದಿ ಕೂಡ ಈ ಒಂದು ಜಾನಪದ ಜಾತ್ರೆ ಹಿನ್ನೆಲೆಯಲ್ಲಿ ಆ ಕಾರ್ಯಕ್ರಮದ ಸ್ವರೂಪಗಳ ಬಗ್ಗೆ ಮಾತನಾಡಿದ್ದಾರೆ. ಇದೇ ಭಾನುವಾರ ಮಂಗಳೂರಿನ ಕುದುಮಲ್ ರಂಗರಾವ್ ಪುರಭವನದಲ್ಲಿ ಬೆಳಗ್ಗೆಯಿಂದ ಸಂಜೆ ತನಕ ಜಾನಪದ ಜಾತ್ರೆ ನಡೆಯಲಿಕ್ಕಿದೆ. ವಸ್ತುಶಃ ಇದೊಂಥರ ಜಾತ್ರೆಯ ಸ್ವರೂಪದಲ್ಲೇ ನಡೆಯುತ್ತೆ. ವೈವಿಧ್ಯಮಯವಾದ ಜಾನಪದ ಕಲಾ ಪ್ರಕಾರಗಳು ಜೊತೆಗೆ ಮನಸ್ಸಿಗೆ ಏನು ವಿಚಾರ ಪ್ರಚೋದವನ್ನು ಅಥವಾ ಏನು ನಿಮಗೆ ಒಂದಷ್ಟು ಮಾಹಿತಿಗಳನ್ನು ನೀಡುವ ಸಲುವಾಗಿ ವಿಚಾರಗೋಷ್ಠಿಗಳು ಕೂಡ ಇರುತ್ತೆ. ಬಟ್ ಬಹುತೇಕ ಒಂದು ಮನೋರಂಜನಾದ ಸ್ವರೂಪದಲ್ಲೇ ಈ ಒಂದು ಮನಸ್ಸಿಗೆ ಮದ ನೀಡುವಂತ ಕಾರ್ಯಕ್ರಮಗಳೇ ಬೆಳಗ್ಗೆಯಿಂದ ಸಂಜೆ ತನಕ ನಡೆಯುತ್ತೆ. ನೀವೆಲ್ಲರೂ ಒಂದು ಕ್ಷಣ ಬಂದು ಹೋಗಿ. ಕೇವಲ ಅಷ್ಟು ಮಾತ್ರ ಅಲ್ಲ, ಪುರಭವನದ ಹೊರ ಪ್ರಾಂಗಣದಲ್ಲಿ ನಮ್ಮ ಹಳೆ ಕಾಲದ ವಸ್ತುಗಳ ಪ್ರದರ್ಶನ, ಕರಾವಳಿ ವಸ್ತು ಪ್ರದರ್ಶನ ಕೂಡ ಇರುತ್ತೆ. ಕರಾವಳಿ ಜನಪದ ಜಾತ್ರೆಯಲ್ಲಿ ಕರಾವಳಿ ವಸ್ತು ಪ್ರದರ್ಶನ ಕೂಡ ಇರುತ್ತೆ. ಈ ಒಂದು ಪ್ರದರ್ಶನ ಕೂಡ ಒಂದು ಬಂದು ನೋಡಿಕೊಂಡು ಹೋಗಿ. ಜೊತೆಗೆ ಅವರು ಹೇಳಿದಾಗೆ ನಮ್ಮದೇ ಊರಿನ ಕಲಾವಿದರು, ಹಳ್ಳಿಯ ಗ್ರಾಮೀಣ ಭಾಗದ ಕಲಾವಿದರು ಕಲಾ ಪ್ರದರ್ಶನಗಳನ್ನು ಕೊಡ್ತಾರೆ. ಅವರಿಗೆ ಒಂದಷ್ಟು ಪ್ರೋತ್ಸಾಹವನ್ನು ಕೊಡಿ ಅಂತ ಅವರ ಪರವಾಗಿ ನಾನು ಮತ್ತೊಮ್ಮೆ ಕೇಳಿಕೊಂಡು ಇವತ್ತು ಸಂವಾದವನ್ನು ಇಲ್ಲಿಗೆ ಸಮಾಪನ ಮಾಡ್ತಾ ಇದ್ದೇನೆ. ನಮಸ್ಕಾರ. ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್, ಸಹ ಪ್ರಾಯೋಜಕರು ಫಾದರ್ ಮುಲ್ಲಸ್ ಚಾರಿಟೇಬಲ್ ಟ್ರಸ್ಟ್, SDM ಕಾಲೇಜು ಉಜಿರೆ, VK ಫರ್ನಿಚರ್ ಅಂಡ್ ಎಲೆಕ್ಟ್ರಾನಿಕ್ಸ್.